ಓಕೆ. ಹರೇ ಕೃಷ್ಣ ವಿದ್ಯಾ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ಹರೇ ಕೃಷ್ಣ. ಇವತ್ತು ಮೊದಲನೇ ಕ್ಲಾಸ್. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಮೊದಲನೇ ಕ್ಲಾಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಎಲ್ಲರಿಗೂ ಹರೇ ಕೃಷ್ಣ ಹೇಳೋದಾಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತು ನಾವು ಈ ಹೊಸ ಹೆಜ್ಜೆಯನ್ನು ಇಡ್ತಾ ಇದೀವಿ. ಮೊನ್ನೆ ಅಷ್ಟೇ ಯುಗಾದಿ ಹಬ್ಬ ಮುಗಿಸಿದ್ವಿ, ಅಂದ್ರೆ ಹೊಸ ವರ್ಷದ ಹೊಸ ಹೆಜ್ಜೆ. ಹರೇ ಕೃಷ್ಣ. ಚಲಂಜಿತ ಮಾತಾಜಿ, ರಂಜಿತ್ ಪ್ರಭುಜಿ ಕ್ಷಮಿಸಿ. ಸೊ ನಾವೆಲ್ಲ ಇವತ್ತಿಂದ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತಿನ ದಿನ, ಅಂದ್ರೆ ಇವತ್ತು ಮೊದಲನೇ ದಿನ, ನಾವು ಏನ್ ಮಾಡ್ತೀವಿ, ಏನಂತ ತಿಳ್ಕೊಬೇಕು, ಏನಂತ ತಿಳ್ಕೊತೀವಿ, ಹೇಗ್ ತಿಳ್ಕೊಂತೀವಿ, ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ನಾಳೆಯಿಂದ ನಾವು ಮೊದಲನೇ ಅಧ್ಯಾಯನ ಶುರು ಮಾಡ್ತೇವೆ. ಇವತ್ತು ನಿಮ್ಗೆ ಪರಿಚಯ ಮಾತ್ರ ಮಾಡ್ಕೊಡ್ತೇವೆ. ಏನ್ ಮಾಡ್ತೇವೆ, ಹೇಗೆ ಮಾಡ್ತೇವೆ ಅಂತ ತಿಳ್ಕೊಳ್ಳೋಣ. ಇವತ್ತು ಮೊದಲನೇ ಕ್ಲಾಸ್ ಅಲ್ಲ, ಇನ್ನೊಂದು 5 ನಿಮಿಷ ಕಾಯೋಣ. ಎಲ್ಲರೂ ಜಾಯಿನ್ ಆಗ್ಲಿ. 64 65 ಬರ್ತಾ ಇದ್ದಾರೆ. ಒಂದು 5 ನಿಮಿಷ ಅಲ್ಲಿವರೆಗೂ ನಾನು ಎಲ್ಲರಿಗೂ ಹರೇ ಕೃಷ್ಣ ಹೇಳ್ತಾ ಇರ್ತೇನೆ. ಹರೇ ಕೃಷ್ಣ. ಪ್ರಬುದ್ಧ ಪ್ರಭು, ಮಮತಾ ಮಾತಾಜಿ ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಹರ್ಷಿತಾ ಮಾತಾಜಿ ಹರೇ ಕೃಷ್ಣ. ನೋ ಆಡಿಯೋನಾ? ಆಡಿಯೋ ಕೇಳಿಸ್ತಿದೆ ಅಲ್ಲ ನಾನು ಮಾತಾಡ್ತಾ ಇರೋದೆಲ್ಲರಿಗೂ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಈ ಕ್ಲಾಸನ್ನ ಹರೇ ಕೃಷ್ಣ. ರಜತ್ ಪ್ರಭು ಹರೇ ಕೃಷ್ಣ. ಯಾರಾದ್ರೂ ಕ್ಲಾಸಸ್ನ ಮತ್ತೆ ತಗೊಂತಾ ಇದ್ದೀರಾ, ಅಥವಾ ಇದೇ ಮೊದಲನೇ ಸರಿನಾ? ಯಾರು 2ನೇ ಸರಿ 3ನೇ ಸರಿ ತಗೊಂತಾ ಇದ್ದೀರಾ? ಹರೇ ಕೃಷ್ಣ. ರೇಖಾ ಮಾತಾಜಿ ಹರೇ ಕೃಷ್ಣ. ರವಿನಾರಾಯಣ್ ಪ್ರಭು ಫಸ್ಟ್ ಟೈಮ್. ಲಕ್ಷ್ಮೀ ಮಾತಾಜಿ, ದಿವ್ಯಾ ಮಾತಾಜಿ ಫಸ್ಟ್ ಟೈಮ್. ಓಕೆ. ಹರೇ ಕೃಷ್ಣ. ರಜತ್ ಪ್ರಭುನು ಮೊದಲನೇ ಸಾರಿ ಕೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಕೃತಿಕಾ ಮಾತಾಜಿನೂ ಸಹ ಮೊದಲನೇ ಸರಿ. ನಾನು ಸಹ ನಿಮ್ಮನ್ನೆಲ್ಲ ಮೊದಲನೇ ಸರಿ ಭೇಟಿ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಹರ್ಷಿತಾ ಪ್ರಭು ಹರೇ ಕೃಷ್ಣ. ಹ್ಯಾಂಡ್ ಔಟ್ಸ್ ಟು ರೆಫರ್ ಕಳಿಸ್ಕೊಡ್ತೇವೆ ಮಾತಾಜಿ, ಅದ್ರದ್ದು ಕ್ಲಿಯರ್ ಮಾಡ್ತೇವೆ, ಅದು ಡೌಟ್ ಅಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಿನೋದ್ ಪ್ರಭು, ಕವಿತಾ ಮಾತಾಜಿ, ನಿರ್ಮಲಾ ಮಾತಾಜಿ, ಪ್ರಮೋದ್ ಪ್ರಭು ಮೊದಲನೇ ಸರಿ ಅಂತೆ. ಸಂತೋಷ. ಹರೇ ಕೃಷ್ಣ. ಶೀತಲ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಅವರು ಹರೇ ಕೃಷ್ಣ ಹೇಳ್ತಾ ಇದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದನಾಗರಾಜು ಅವರು ಕೈ ರೇಸ್ ಮಾಡಿದ್ದಾರೆ. ಶುಭ ಮಾತಾಜಿ ಹೇಗಿದ್ದಾರೆ ಮಾತಾಜಿ? ಭಾವಾನಿ ಮಾತಾಜಿ ತುಂಬಾ ಚೆನ್ನಾಗಿದ್ದಾರೆ, ಭಗವಂತನ ಕೃಪೆಯಿಂದ ತುಂಬಾ ಚೆನ್ನಾಗಿ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಮಾತಾಜಿ. ತುಂಬಾ ಸಂತೋಷ ಕೇಳಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ಗೀತಾ ಮೋಹನ್ ಮಾತಾಜಿ ಕೋ ಹೋಸ್ಟ್ ಆದ್ರೆ ಈಗ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾರಿ, ನಿಮ್ಗೆ ಗೊತ್ತಿರ್ಲಿಲ್ಲ, ನಂಗೆ ಅದು ಹುಡುಕ್ತಾ ಇದೆ, ಸಿಗ್ತಾ ಇರ್ಲಿಲ್ಲ ನನ್ಗೆ ಮಾತಾಜಿ. ನಾ ಆಗ್ಲೇ ಬಂದಿದ್ದೆ ಮಾತಾಜಿ. ಸದ್ಯ ಮಾತಾಜಿನ ಕೋ ಹೋಸ್ಟ್ ಅಂತ ಮಾತಾಡಿಸ್ತಾ ಇದ್ರಲ್ಲ, ಹಾಗಾದ್ರೆ ಹೌದು, ನಂಗೆ ಕನ್ಫ್ಯೂಸ್ ಸಾರಿ ಬೇರೆ ಕ್ಲಾಸ್ ಅಲ್ಲಿ ಎಂಟ್ರಿ ಆಗ್ಬಿಟ್ಟಿದ್ದೀನಿ ಅನ್ಕೊಂಡೆ ಮಾತಾಜಿ. ಹೌದೌದಾ, ನಂಗೂ ಗೊತ್ತಿರ್ಲಿಲ್ಲ ಮಾತಾಜಿ, ಫಸ್ಟ್ ಟೈಮ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಶಿವಪ್ರಭು ತುಂಬಾ ಥ್ಯಾಂಕ್ಸ್ ಕೋ ಹೋಸ್ಟ್ ಮಾಡಿದ್ದಕ್ಕೆ ಮಾತಾಜಿನ. ಹರೇ ಕೃಷ್ಣ. ಮಾತಾಜಿ ಕ್ಲಾಸ್ನ ಶುರು ಮಾಡ್ಲಾ ಹಾಗಾದ್ರೆ? ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಾರ್ಗೂ ಹರೇ ಕೃಷ್ಣ. ಯಾರ್ಯಾರಿಗೂ ಹೆಸರು ಹೇಳಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲಾರ್ಗೂ ಇಲ್ಲಿಂದ ಹರೇ ಕೃಷ್ಣ ಹೇಳ್ತಾ ಇದ್ದಾನೆ. ಇವತ್ತಿನ ಮೊದಲನೇ ಕ್ಲಾಸ್ನ ಶುರು ಮಾಡೋಣ. ನನ್ನ ಹೆಸರು ಮಂಜುಳಾ ಅಂತ. ನಾನು ಇಸ್ಕಾನ್ ಅಲ್ಲಿ ಕಳೆದ 8-9 ವರ್ಷ, ಈಗ 9 ವರ್ಷ ಆಗುತ್ತೆ ಆಲ್ಮೋಸ್ಟ್. ಅವಾಗಿಂದ ನಾನು ಭಗವಂತನ ಸೇವೆ ಮಾಡ್ಕೊಂಡು ನನ್ನ ಕೈಲಾದಷ್ಟು ಭಕ್ತಿ ಸೇವೆ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಒಂದು ಸೌಭಾಗ್ಯ ನಿಮ್ಮನ್ನೆಲ್ಲ ಭೇಟಿಯಾಗಿ ಭಗವಂತನ ಬಗ್ಗೆ ತಿಳಿಸ್ಕೊಡೋದು, ಅದರಲ್ಲೂ ಭಗವಂತನ ಶ್ರೇಷ್ಠವಾದ ಮಾತುಗಳಾದ ಭಗವದ್ಗೀತೆ ಅದ್ರ ಬಗ್ಗೆನೇ ತಿಳಿಸ್ಕೊಳ್ಳೋ ಅವಕಾಶ ನನಗೆ
ಆ ದೇವ್ರು ಮಾಡ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವು ಭಗವದ್ಗೀತೆನ ಓದ್ತಾ ಇದ್ದೇವೆ ಅನ್ನೋದೇ ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಕಲಿಯುಗದಲ್ಲಿ ಭಗವಂತನ ನಾಮ ಅಂದ್ರೆ ಅವನ ಹೆಸರು ಎತ್ತಲಿಕ್ಕೆನೆ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ತಾರೆ, ಏನಕ್ಕೆ ಹೇಳ್ಬೇಕು ಅನ್ನೋ ಪರಿಸ್ಥಿತಿ. ಅಂಥದ್ರಲ್ಲಿ ನೀವೆಲ್ಲರೂ ಇವತ್ತು ಭಗವದ್ಗೀತೆನ ಕೇಳ್ಬೇಕು, ತಿಳ್ಕೋಬೇಕು ಅಂತ ಬಂದಿದ್ದೀರಲ್ಲ, ಅದೇ ತುಂಬಾ ಸಂತೋಷದ ವಿಷಯ. ಅಷ್ಟು ಪುಣ್ಯ ಮಾಡಿದೀರಾ ನೀವು ಕೇಳಲಿಕ್ಕೆ, ಅದಕ್ಕಿಂತ ಪುಣ್ಯ ಮಾಡಿದೀನಿ ನಾನ್ ನಿಮ್ಗೆ ಹೇಳ್ಕೊಳ್ಳಿಕ್ಕೆ ಅಂತ ನನ್ನ ಸೌಭಾಗ್ಯನ ನಾನು ಇವತ್ತು ಉಪಯೋಗಿಸ್ಕೊಂತ ಇದ್ದೇನೆ ನಿಮ್ ಜೊತೆ ಎಲ್ಲ ಭಗವಂತನ ಬಗ್ಗೆ ತಿಳಿಸ್ಕೊಡಕ್ಕೆ. ಸೊ ಒಂದು ಪುಟ್ಟ PPTಯನ್ನ ಹಾಕ್ತೇನೆ, ನೋಡೋಣ. ಡೆಸ್ಕ್ಟಾಪ್ ಆನ್ ದ ಸೆಕೆಂಡ್ PPTಯನ್ನ ಹಾಕಿ one second. Zoom. ಶೇರ್ ಸ್ಕ್ರೀನ್. ಎಲ್ಲರಿಗೂ PPT ಕಾಣಿಸ್ತಾ ಇದ್ರೆ ಹೇಳಿ ನಂಗೆ ಒಮ್ಮೆ, ಕಾಣಿಸ್ತಿದ್ಯಾ ಅಂತ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಗೀತಾ ಮೋಹನ್ ಮಾತಾಜಿ ಕಾಣಿಸ್ತಿದೆ ಮಾತಾಜಿ. ಓಕೆ ಓಕೆ. ಹಾ, ಹರೇ ಕೃಷ್ಣ. ಆಡಿಯೋ ಎಲ್ಲರಿಗೂ ಮ್ಯೂಟ್ ಮಾಡಿದ್ದೇವೆ, ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಚಾಟ್ ವಿಂಡೋದಲ್ಲಿ ಹಾಕಿ, ಇಲ್ಲಾಂದ್ರೆ ಕೈಯನ್ನ ರೇಸ್ ಮಾಡಿ, ಆಯ್ತಾ? ಯಾರು ಹಾ ಥ್ಯಾಂಕ್ ಯು ವಿಸಿಬಲ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತು ನಾನು ಮೊದಲೇ ಹೇಳ್ದಾಗೆ ಪರಿಚಯನ ಮಾಡ್ಕೊಂತೇವೆ, ಏನ್ ಮಾಡ್ತೀವಿ ನಾವು ಈ 18 ದಿವಸಗಳಲ್ಲಿ, ಮತ್ತೆ ಏನ್ ತಿಳ್ಕೊಂತೇವೆ ಅನ್ನೋದನ್ನ. ಸೊ ಹಾಗಾಗಿ ನಾನು ಈ ಪವರ್ ಪಾಯಿಂಟ್ ನ ಯೂಸ್ ಮಾಡಿಕೊಂಡು ವಿಷಯಗಳನ್ನ ನಿಮ್ಗೆ ಹೇಳಿಕೆ ಪ್ರಯತ್ನ ಪಡ್ತೇನೆ. ಎಲ್ಲೂ ಸಹ ನಿಮ್ಗೆ ಡೌಟ್ ಬಂದಲ್ಲಿ ದಯವಿಟ್ಟು ಚಾಟ್ ಅಲ್ಲಿ ಮೆಸೇಜ್ ಹಾಕಿ, ಇಲ್ಲಾಂದ್ರೆ ದಯವಿಟ್ಟು ವೇಟ್ ಮಾಡಿ, ಕೊನೆಯಲ್ಲಿ ನಾವೆಲ್ಲ ಅದ್ರ ಬಗ್ಗೆ ಮಾತಾಡೋಣ. ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ? ಓಕೆ. ದಯವಿಟ್ಟು ನೆಟ್ವರ್ಕ್ ಏರಿಯಾದಲ್ಲಿರಿ. ಹಾ, ಹರೇ ಕೃಷ್ಣ ಹರೇ ಕೃಷ್ಣ. ಹಾ, ಸೊ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ, ಪ್ರತಿದಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಎಲ್ಲರ ಆಶೀರ್ವಾದನ ಪಡ್ಕೊಂತೇವೆ. ಸೊ ನಾನು ಈ ಮಂತ್ರಗಳನ್ನ ಹೇಳ್ತೇನೆ, ನೀವು ಸಹ ಹೇಳ್ಬೋದು ನನ್ನ ಜೊತೆ. ಇದನ್ನ ನಾವು ನಿಮ್ ಜೊತೆ ಮತ್ತೆ ಶೇರ್ ಮಾಡ್ತೇವೆ. ನೀವು ಸಹ ಇದನ್ನ ಕಲ್ತು ಈ ಪ್ರಣಾಮ ಮಂತ್ರಗಳನ್ನ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಹೇಳ್ತೇನೆ, ನನ್ನ ಜೊತೆ ನೀವು ಸಹ ಹೇಳ್ಬೋದು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕಥಾಮಯಂ ದದಾತಿ ಸ್ವಪದಾಂಗಿತಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧಾ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇವತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಸೊ ನಾವು ಈ 18 ದಿನದ ಭಗವದ್ಗೀತೆಯ ಕ್ಲಾಸ್ ಅಲ್ಲಿ ಏನ್ ಮಾಡ್ತೇವೆ ಅನ್ನೋದನ್ನ ಒಂದೊಂದೇ ಹಂತವಾಗಿ ತಿಳ್ಕೊಂಡು ಹೋಗೋಣ. ಸೊ ಈ ಕೋರ್ಸ್ನ ಪರಿಚಯ ಮೊದಲು ಮಾಡ್ಕೊಳ್ಳೋಣ. ಭಗವದ್ಗೀತೆನ ನಾವೆಲ್ಲ ಯಾಕೆ ಓದ್ಬೇಕು, ಯಾಕೆ ಈ ಕೋರ್ಸ್ ತಗೋಬೇಕು ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡ್ಕೊಳ್ಳೋಕ್ಕೋಸ್ಕರನೇ ಕ್ಲಾಸಿಗೆ ಬರ್ತೀರಾ. ಆ ಉತ್ತರ ನಮ್ಗೆ ಸಿಗುತ್ತೋ ಇಲ್ವೋ ಅಲ್ವಾ, ಅದನ್ನ ನಾವು ಫಸ್ಟ್ ತಿಳ್ಕೋಬೇಕು. ಏನ್ ಪ್ರಶ್ನೆ, ನಮ್ಗೆ ಏನ್ ಹುಡುಕ್ತಿದೀವಿ ನಾವು ಭಗವದ್ಗೀತೆಲೆ ಅಂತ ನಾವು ತಿಳ್ಕೋಬೇಕು ಅಲ್ವಾ. ಹಾಗಾಗಿ ನಾನ್ ನಿಮ್ಮನ್ನೇ ಪ್ರಶ್ನೆ ಮಾಡ್ತೇನೆ, ಯಾರಿಗಾದ್ರೂ ನಾನು ಈಗ ಭಗವದ್ಗೀತೆ ಕ್ಲಾಸಿಗೆ ಬಂದಿದ್ದೀನಪ್ಪ, ನಂಗೆ ಇದನ್ನ ತಿಳ್ಕೋಬೇಕು, ಏನದು ನಿಮ್ಮ ಪ್ರಶ್ನೆ ಏನು, ಏನಕ್ಕೆ ಭಗವದ್ಗೀತೆ ಕ್ಲಾಸಿಗೆ ಬಂದ್ರಿ ಅಂತ ಯಾರಾದ್ರೂ ಚಾಟ್ ವಿಂಡೋದಲ್ಲಿ ಹೇಳ್ಬೋದಾ? ಇಲ್ಲ ಕೈ ರೈಸ್ ಮಾಡಿದ್ರು ಸಹ ನಾನು ಕೇಳ್ತೇನೆ, ಅನ್ಮ್ಯೂಟ್ ಮಾಡಿ ಕೇಳ್ತೇನೆ. ಏನಕ್ಕೆ ಭಗವದ್ಗೀತೆ ಕ್ಲಾಸಿಗೆ ರಿಜಿಸ್ಟರ್ ಆದ್ರಿ, ಏನಿದೆ ನಿಮ್ಗೆ, ಏನ್ ತಿಳ್ಕೋಬೇಕು ಅಂತ ಬಂದಿದ್ದೀರಾ? ಯಾರಾದ್ರೂ ಶೇರ್ ಮಾಡ್ಬೋದು, ತೊಂದ್ರೆ ಇಲ್ಲ. ರಜತ್ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮೇಡಮ್. ಹರೇ ಕೃಷ್ಣ ಪ್ರಭುಜಿ. ಮೇಡಮ್, ಭಗವದ್ಗೀತೆನ ನಂಗೆ ಯಾರೋ ಹೀಗೆ ಹೇಳಿದ್ದು, ಭಗವದ್ಗೀತೆ ಏನಾದ್ರು ಬೈ ಚಾನ್ಸ್ ಜೀವನದಲ್ಲಿ ಡಿಪ್ರೆಷನ್ ಆದ್ರೆ, ಏನಾದ್ರೂ ಸಾಧನೆ ಮಾಡಬೇಕು ನಂಗಿದ್ರೆ, ಏನೋ ಮಾಡ್ತೀರಾ ಹಾಗೆ ಸುಮ್ಮನೆ ಕೂತಿದ್ರೆ ಏನೋ ಬೇಡ, ಜಸ್ಟ್ ನಮ್ಗೆ ಏನೋ ಗೊತ್ತಾಗೋದಿಲ್ಲ, ನಮ್ಗೆ ಏನೋ ಗೊತ್ತಿಲ್ಲ ಅನ್ಕೊಂಡು ಜಸ್ಟ್ ಓದಿ ಏನಾದ್ರು ಒಂದು ಬದಲಾವಣೆ ಹಿಂದೆ ಹೇಳಿದ್ರು. ಭಗವದ್ಗೀತೆ ಯಥಾರೂಪ ಅನ್ನೋದು ಬುಕ್ಸ್ ತಗೊಂಡ್ಬಂದಿದ್ದೆ. ಆಕ್ಚುಲಿ ಹೇಳ್ತೀನಿ, ಒಂದೂವರೆ ವರ್ಷ ಆಯ್ತು ಅದ್ರಲ್ಲಿ ಜಸ್ಟ್ ಒಂದು ಪುಟ ನೋಡೋದಾಗ್ತದೆ, ಯಾಕೆಂದ್ರೆ ವರ್ಕ್ ಮಾಡೋದ್ರಲ್ಲಿ ಇದ್ದೆ ನಾನು. ಹೌದಾ ಹೌದಾ, ಸಂತೋಷ ಪ್ರಭುಜಿ, ಸಂತೋಷ. ಕ್ಷಮಿಸಿ ಡಿಸ್ಟರ್ಬೆನ್ಸ್ ಆಯ್ತು ಅನ್ಸುತ್ತೆ. ದಯವಿಟ್ಟು ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಇಲ್ದ ಕಡೆ ಸ್ವಲ್ಪ ಮಾತಾಡಿ, ಯಾಕಂದ್ರೆ ಕೇಳಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸಂಧ್ಯಾ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ವಾ? SR ರೆಡ್ಡಿ ಪ್ರಭುಜಿ ಹೇಳಿ. ಹೇಳಿ ಪ್ರಭುಜಿ. ಮೇಡಮ್, ಬದುಕಲ್ಲಿ ಯಾವಾಗ ನಾವು ತುಂಬಾ ಅಂದ್ಕೊಳ್ತಾ ಇರ್ತವೆ ಅಥವಾ ತುಂಬಾ ಕಷ್ಟಗಳಲ್ಲಿ ಇರ್ತವೆ, ಅಂತ ಸಂದರ್ಭದಲ್ಲಿ ಭಗವದ್ಗೀತೆಯ ತುಂಬಾ ಆಳ ಮತ್ತು ಅಂತರವನ್ನ ನೋಡ್ಬೇಕಾಗುತ್ತೆ. ಹಾಗಾಗಿ ನಾನು ಈ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೆ ಅಷ್ಟೇ. ಸಂತೋಷ ಪ್ರಭುಜಿ, ಸಂತೋಷ, ತುಂಬಾ ಸಂತೋಷ. ಅಶ್ವಿನಿ, ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ ಹೇಳಿ. ನಮಸ್ತೆ ಮ್ಯಾಮ್, ರಾಮ್ ರಾಮ್. ಹರೇ ಕೃಷ್ಣ ಮಾತಾಜಿ. ಮೇಡಮ್, ನಾನು 8 months ಪ್ರೆಗ್ನೆಂಟ್ ಇದ್ದೀನಿ. ಸಂತೋಷ. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ನನ್ ಮಗುನು ಕೇಳಿಸ್ಕೊಳುತ್ತೆ ಅಂತ ಅಷ್ಟೇ. ಆಮೇಲೆ ನನಗೆ ಭಗವದ್ಗೀತೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಎಲ್ಲ ಬೇಕಿತ್ತು. ನಾನ್ ಬುಕ್ ತಂದಿದ್ದೆ, ಬಟ್ ಓದಕ್ ಆಗಲ್ಲ, ಬಿಕಾಸ್ ನನ್ ಫಸ್ಟ್ನಾಗ ಒಂದ್ ಮಗು ಇದೆ, ಹಾಗಾಗಲ್ಲ ಬಂದ್ ನಂಗೆ ಡಿಸ್ಟರ್ಬ್ ಮಾಡ್ತಿರ್ತಾನೆ. ಸೊ ಇದಾದ್ರೆ ನಾವು ಕೇಳಿಸ್ಕೋಬಹುದು ಆರಾಮಾಗಿ, ನನ್ ಮಗುನು ಕೇಳಿಸ್ಕೊಳುತ್ತೆ ಅಂತ ಅಷ್ಟೇ. ಸಂತೋಷ. 8 months ಪ್ರೆಗ್ನೆಂಟ್, ಅದಕ್ಕೋಸ್ಕರ. ತುಂಬಾ ಸಂತೋಷ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹರೇ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಹೆಸರು ಚೇಂಜ್ ಮಾಡಿಲ್ಲ ಇವರು, ಐಫೋನ್ ಅಂತ ಹಾಕಿದ್ದಾರೆ. ಐಫೋನ್ ಅವರೇ ಹೇಳಿ, ಯಾಕೆ ಕ್ಲಾಸಿಗೆ ಬಂದ್ರಿ ಅಂತ. ನನ್ನ ಹೆಸರು ಅಮೋಘ್ ಅಂತ. ಸಾರಿ, ನಂಗೆ ಸ್ವಲ್ಪ ಹುಷಾರಿಲ್ಲ ಇವತ್ತು. ನಾನು ಇಟಲಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಆಕ್ಚುಲಿ ನನ್ಗೆ MES ಕಾಲೇಜಲ್ಲಿ ನಾನು ಓದಿದ್ದು. ಸೊ ಆವಾಗ ನಾನು ಭಗವದ್ಗೀತಾ ಕ್ಲಾಸಸ್ ಪ್ರತಿ ವೆಡ್ನೆಸ್ಡೇಸ್ ನಮ್ಮ ಹೇಳ್ಕೊಡೋರು. ಸೊ ಹಾಗಾಗಿ ಶ್ರೀವಾರಿ ಮ್ಯಾಮ್ ಅವರು ಎವ್ರಿ ಟೈಮ್ ಎಕ್ಸ್ಪ್ಲೇನ್ ಮಾಡೋರು, ಒಂದು ಪದ್ಯ ತಗೊಂಡು ಅದಕ್ಕೆ ಮೀನಿಂಗ್ ಏನೋ, ಅರ್ಥ ಏನೋ ಅಂತ. ಅವಾಗಿಂದ ನಾನು ಕೇಳ್ತಾ ಇದೀನಿ. ಇದು ನಾನು ಫಸ್ಟ್ ಟೈಮ್ ಪೂರ್ತಿ ಕ್ಲಾಸ್ ಕೇಳ್ತಾ ಇರೋದು, ಬಿಕಾಸ್ ಅವಾಗ ಕಾಲೇಜ್ ಆಟ ಜಾಸ್ತಿ ಕೇಳ್ತಿರ್ಲಿಲ್ಲ, ಏನೋ ಒಂದ್ ಮಾಡ್ತಾ ಇದ್ವಿ. ಸೊ ಇದ್ರ ಮೇಲೆ ತುಂಬಾ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ ನನ್ಗೆ ಕಲಿಬೇಕು ಅಂತ. ಅಂಡ್ ಇದು ಬೇಸಿಕಲಿ ನಾನ್ ಬಂದಿದ್ದೇನಕ್ಕೆ ಅಂತ ಅಂದ್ರೆ, ಗೀತೆಯ ಸಾರಾಂಶದಿಂದ ನಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗಂಗಿದ್ರೆ ಆಗ್ಲಿ ಅಂತ. ಬಿಕಾಸ್ ಎಲ್ಲಾರ್ಗು
ಅವ್ರದೇ ಆದ ಜೀವನ ಇರುತ್ತೆ. ಸೊ ಹೌದು. ಆ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆಗಿ ಒಳ್ಳೆ ದಾರಿಯಲ್ಲಿ ನಡೆಯೋ ಒಂದು ಗೈಡೆನ್ಸ್ ನಮ್ಗೆ ನಮ್ಮ ಗೀತೆಯಲ್ಲೇ ಸಿಕ್ಕಿದ್ರೆ ಅದನ್ನ ಇನ್ನೊಂದ್ 4 ಜನಕ್ಕೆ ಹೇಳಿ ನಡಿಬೋದು ಅನ್ನೋದು ಒಂದು ಅರ್ಥ. ನಮ್ಮ ತಂದೆಯವರು ಪ್ರತಿದಿನ ಒಂದು ಪೇಜಿನ ಹಾಳೆಯನ್ನು ಓಪನ್ ಮಾಡಿ ಭಗವದ್ಗೀತೆಯಲ್ಲಿ ಅವತ್ತಿನ ದಿನ ಹಾಗಿರುತ್ತೆ ಅಂತ ನಂಬುತ್ತಾರೆ ಅವರು. ಸೊ ಅವಾಗಿಂದ ಚಿಕ್ಕ ವಯಸ್ಸಿನ ನಾನು ಅದನ್ನ ಕೇಳಿಸ್ಕೊಂಡು ನನಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ ಇವಾಗ. ಸೊ ಹಾಗಾಗಿದ್ದೀನಿ ಮೇಡಮ್. ತುಂಬಾ ಸಂತೋಷ. ಹರೇ ಕೃಷ್ಣ. ತುಂಬಾ ಜನ ಕೈ ರೇಸ್ ಮಾಡಿದ್ದಾರೆ, ಒಬ್ಬೊಬ್ರನ್ನ ಕೇಳ್ತೇನೆ. ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿ, ಎಲ್ಲ ಮೊಬೈಲ್ ಹೆಸರಿದೆ. ರೆಡ್ಮಿ ಅವರಿದ್ದಾರೆ, ಹೇಳಿ ದಯವಿಟ್ಟು. ಹಾ, ಹರೇ ಕೃಷ್ಣ. ಹಾ ಮಾತಾಜಿ, ನಾನು ಎಂಪ್ಲಾಯ್ ಆಗಿರೋದ್ರಿಂದ ನನ್ನ ಹೆಸರು ಪದ್ಮಾವತಿ ಅಂತ ಮಾತಾಜಿ. ಹಾ, ಹೇಳಿ ಮಾತಾಜಿ. ನಾನು ಎಂಪ್ಲಾಯ್ ಆಗಿರೋದ್ರಿಂದ, ನಾವು ಟೀಚರ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಇಷ್ಟು ದಿನ ಕ್ಲಾಸ್ ಬಹಳ ದಿನದಿಂದ ಜಾಯಿನ್ ಆಗಿದ್ದೆ ಮಾತಾಜಿ. ಆದ್ರೆ ಕ್ಲಾಸಸ್ ಅನ್ನ ಮಾಡಕ್ ಆಗ್ಲಿಲ್ಲ. ಈಗ ನನಗೆ ತಿಳ್ಕೊಬೇಕು ಭಗವದ್ಗೀತೆ ಬಗ್ಗೆ ಅಂತ ಬಹಳಷ್ಟು ಆಸಕ್ತಿ ಇದೆ. ಯಾಕಂದ್ರೆ ನಾನೊಬ್ಬ ಶಿಕ್ಷಕಿಯಾಗಿ ಇದ್ಕೊಂಡು ಬೇರೆ ಮಕ್ಕಳಿಗೆ ಕೂಡ ಈ ವಿಷಯವನ್ನ ಹೇಳೋದು, ನನ್ನ ಮಕ್ಕಳಿಗೆ ಕೂಡ ಈ ವಿಷಯಗಳನ್ನ ಹೇಳಿದ್ರೆ ನಮ್ಮ ದೇಶದ ಒಂದು ಮಹಾನ್ ಗ್ರಂಥದ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಬಹಳ ಇದಾಗುತ್ತೆ ಮಾತಾಜಿ. ಅದಕ್ಕೋಸ್ಕರ ನಾನು ಈ ಭಗವದ್ಗೀತೆ ಇದಕ್ಕೆ ಜಾಯಿನ್ ಆಗಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ತುಂಬಾ ಸಂತೋಷ ಮಾತಾಜಿ, ತುಂಬಾ ಸಂತೋಷ. ಹಾ, ಮತ್ತೆ ಸ್ಮೈಲಿ ವಿನೋದ್ ಪ್ರಭುಜಿ, ಹರೇ ಕೃಷ್ಣ. ವಿನೋದ್ ಪ್ರಭುಜಿ, ಅನ್ಮ್ಯೂಟ್ ಮಾಡ್ಕೊಂತೀರಾ? ಮ್ಯಾಮ್ ನಮಸ್ಕಾರ. ಮ್ಯಾಮ್ ನಮಸ್ಕಾರಪ್ಪ. ಮ್ಯಾಮ್ ನನ್ನ ಹೆಸರು ವಿನೋದ್ ಅಂತ ಮ್ಯಾಮ್. ನಾವು ತಮಿಳ್ನಾಡು. ಒಂದು ಮ್ಯಾಮ್ MBA ಮಾಡಿದ್ದೀನಿ. ನನಗೆ ಯಾವ ಜಾಬು ಸಿಗ್ಲಿಲ್ಲ, ಸ್ವಲ್ಪ ಡಿಪ್ರೆಷನ್ ಜಾಸ್ತಿ ಆಯ್ತು. ಈ ಭಗವತ್ ನಾವು ಬೇಸಿಕಲಿ ಬಂದು ನಾವು ಲಿಂಗಾಯಿಟ್ಸ್ ಮ್ಯಾಮ್, ಐನೂರು. ಸ್ವಲ್ಪ ದೇವ್ರ ಬಗ್ಗೆ ಬಂದು ನಂಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇದೆ. ಏನು ಯಾವ ತರ ಎಲ್ಲ ತಿಳ್ಕೊಳಲ್ಲ. ಸ್ವಲ್ಪ ಮೈಂಡ್ ಬಂದು ರಿಲ್ಯಾಕ್ಸನ್ಸ್ಗೋಸ್ಕರ ನಾನು ಜಾಯಿನ್ ಮಾಡಿರೋದು ನಿಮ್ಗೆ. ಸಂತೋಷ ಅಪ್ಪ. ಹರೇ ಕೃಷ್ಣಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ರಜತ್ ಪ್ರಭು ಆಯ್ತು ಅನ್ಸುತ್ತೆ. ಅರುಣ್ ಕುಮಾರ್, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮೇಡಮ್. ಹರೇ ಕೃಷ್ಣ. ಮೋಸ್ಟ್ ಆಫ್ ಆಲ್ ನನ್ನ ಹೆಸರು ಅರುಣ್ ಕುಮಾರ್ ಅಂತ, ಬೆಂಗಳೂರು. ನಾನೊಬ್ಬ ಶಿಕ್ಷಕ ಆಗಿರೋದ್ರಿಂದ ನನಗ್ ಅಂತ ಹೇಳಿದ್ರೆ, ನಾನು ಏನಾದ್ರು ಹೊಸದಾಗಿ ಏನಾದ್ರು ತಿಳ್ಕೊಂಡು ಮಕ್ಳಿಗೆ ಅದ್ರಿಂದ ಏನಾದ್ರೂ ಒಂದು ಉಪಯೋಗ ಆಗ್ಬೇಕು. ಈವನ್ ನಮ್ಮ ಜೀವನ ಹೆಂಗ್ ಹೋಗ್ತಿದೆ ಅಂತ ಹೇಳಿದ್ರೆ ತುಂಬಾ ಫಾಸ್ಟ್ ಲೈಫ್ ಅಲ್ಲಿ ಹೋಗ್ತಾ ಇದೆ. ಸೊ ನಾವ್ ಆಧ್ಯಾತ್ಮಿಕ ಆಗಿರ್ಬೋದು, ಇಲ್ಲ ಬೇರೆ ಆಗಿರ್ಬೋದು, ಅದ್ರ ಕಡೆ ಯೋಚನೆ ಮಾಡೋದನ್ನೇ ಕಡಿಮೆ ಮಾಡ್ಬಿಟ್ಟಿದೀವಿ. ಸೊ ಇಂಥ ತರಗತಿಗಳಿಂದ ನಮ್ಮ ಆಧ್ಯಾತ್ಮಿಕತೆನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಒಳ್ಳೆತನವನ್ನ ನಾವು ಕಲಿತಾ ಹೋಗ್ತೀವಿ, ಒಳ್ಳೆತನವನ್ನ ನಾವು ಬೇರೆಯವರಿಗೆ ಕಲಿಸ್ತಾ ಹೋಗ್ತೀವಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ಈ ತರಗತಿಗಳಿಗೆ ಜಾಯ್ನ್ ಆದೆ. ತುಂಬಾ ಸಂತೋಷ ಪ್ರಭುಜಿ, ತುಂಬಾ ಸಂತೋಷ. ಹರೇ ಕೃಷ್ಣ. ವಿದ್ಯಾ ಮಾತಾಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ. ನಾನು ಇವಾಗ 3 ತಿಂಗಳು ಬಾಣಂತಿ. ಹಾ, ಸಂತೋಷ. ಇನ್ನೊಬ್ರು ಇದಾರೆ, ನಿಮ್ ಕಂಪನಿ ಒಬ್ರು ಇದಾರೆ ಇಲ್ಲಿ. ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ತುಂಬಾ ಅಡೆತಡೆಗಳು, ಮನಸ್ತಾಪ ಆದ್ರೂನು ನಾವಿರೋದೇ ದೇವಸ್ಥಾನದಲ್ಲಿ ತಾಯಿ ಸೇವೆ ಮಾಡ್ತಾ ಇದೀವಿ. ಹಾಗಾಗಿ ಕೋವಿಡ್ ಬಂದ್ರೂನು ನನ್ಗೆ ಒಳ್ಳೇದಾಗಿ ಆರೋಗ್ಯವಾಗಿರೋ ಮಗು ಆಗಿದೆ. ತುಂಬಾ ಚೆನ್ನಾಗಿದೆ ಮಗು. ಇವಾಗ ನಾನ್ ಕ್ಲಾಸ್ ಕೇಳ್ತಾ ಇರೋದ್ರಿಂದ ಮಗು ಕೂಡ ಆಕ್ಟಿವ್ ಆಗಿ ಅದು ನನ್ ಕೇಳುತ್ತೆ. 3 months ಬೇಬಿ, 3 months ಪುಟಾಣಿ ಬೇಬಿ ಕೇಳುತ್ತೆ. ಅಂಡ್ ಇವಾಗ ಏನಿದೆ ಅದನ್ನ ನಾನು ಟೈಪಿಂಗ್ ಕೂಡ ಮಾಡ್ತೀನಿ. ಇದೇನ್ ಮುಂದೆ ಸ್ಕ್ರೀನ್ ಅಲ್ಲಿ ಕಾಣ್ತಿದ್ಯೋ ಅದ್ರ ಕನ್ನಡ ಟೈಪಿಂಗ್ ಮಾಡ್ಕೋತೀನಿ. ನನಗ್ ಮನ್ಸಿಗೆ ಸಮಾಧಾನ ಆಗತ್ತೆ. ಇಲ್ಲಿ ದೇವರಿಗೆ ಸೇವೆ ಯಾವ ರೀತಿ ಸಲ್ಲಿಸಬಹುದು, ಒಂದು ಪ್ರಾರ್ಥನೆ, ಅದು ಒಂದು ಅಷ್ಟೇ ನನಗೆ ಖುಷಿ ಸಿಗುತ್ತೆ. ಸಂತೋಷ, ತುಂಬಾ ಸಂತೋಷ ಮಾತಾಜಿ. ಸೊ ನಮ್ಗೆ ನಿಮ್ ಜೊತೆ ಇಬ್ರು ಕ್ಲಾಸ್ ಅಟೆಂಡ್ ಮಾಡ್ತಾರೆ. ನಿಮ್ ಮಗು, ನೀವು ಇಬ್ರು ಕ್ಲಾಸ್ ಅಟೆಂಡ್ ಮಾಡ್ತೀರಾ. ಸಂತೋಷ ಮಾತಾಜಿ. ಕೇಳ್ತಾ ಇದ್ದಾನೆ. ಸಂತೋಷ ಸಂತೋಷ, ತುಂಬಾ ಸಂತೋಷ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಧನುಷ್ ಪ್ರಭುಜಿ, ಹರೇ ಕೃಷ್ಣ. ಧನುಷ್, ಹಾ ಹೇಳಿ ಪ್ರಭುಜಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಸೊ ನನ್ನ ಹೆಸರು ಧನುಷ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು.
ಸೊ ನನ್ಗೆ ಏನಕ್ಕೆ ಭಗವದ್ಗೀತೆ ಮೇಲೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ, ಭಗವದ್ಗೀತೆ ಧರ್ಮ ಗ್ರಂಥಗಿಂತ ಅದು ಜೀವನ ಗ್ರಂಥ ಅಂತ ಕೇಳಿದೀನಿ. ವೆರಿ ಸೊ ಗುಡ್. ಅದು ಸೊ ಅದು ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್ ಎಲ್ಲಾರು ಅದನ್ನ ತಿಳ್ಕೊಂಡು ಅವ್ರ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋ ಅಂತ ಗ್ರಂಥ ಅದು. ಸೊ ಅದಕ್ಕೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋಣ. ಸೊ ನಾನ್ ಸ್ವಲ್ಪ ಮಧ್ಯ ಕೇಳಿದ್ದೆ, ವಿಡಿಯೋಸ್ಗಳನ್ನ ಬಿಟ್ಸ್ಗಳನ್ನ ನೋಡಿದ್ದೆ. ಸೊ ಕಂಪ್ಲೀಟ್ ಫಸ್ಟ್ ಇಂದ ನನ್ಗೆ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಸೊ ದಿಸ್ ಇಸ್ ಅ ರೈಟ್ ಟೈಮ್. ಸೊ ತುಂಬಾ ಒಳ್ಳೇದಾಯ್ತು. ತುಂಬಾ ಒಳ್ಳೆ ಯೋಚನೆಗಳು ಇಟ್ಕೊಂಡಿದ್ದೀರಾ. ತುಂಬಾ ಸಂತೋಷ ಆಯ್ತು ನಿಮ್ಮಂತ ಯುವಕರು ಬಾಯಲ್ಲ ಮಾತು ಕೇಳಲಿಕ್ಕೆ. ತುಂಬಾ ಸಂತೋಷ ಆಯ್ತು. ಸೊ ಹಾಗಾಗಿ ನಾನು ತುಂಬಾ ಆಸಕ್ತಿಯಿಂದ ಬಂದಿದ್ದೀನಿ. ಸಂತೋಷ ಸಂತೋಷ ಸಂತೋಷ. ಹರೇ ಕೃಷ್ಣ ಹರೇ ಕೃಷ್ಣ. ಶೀಲೇಂದ್ರೀಶ, ದಯವಿಟ್ಟು ಕ್ಷಮಿಸಿ ನಿಮ್ ಹೆಸರನ್ನ ತಪ್ಪು ಹೇಳಿದ್ರೆ. ಶೀಲಾ ಇಂದ್ರೇಶ್, ಹರೇ ಕೃಷ್ಣ. ಮಾತಾಡಿ. ಹರೇ ಕೃಷ್ಣ. ಹೇಳಿ. ಓಕೆ, ಅವ್ರದ್ದು ಮೈಕಿನ ತೊಂದರೆ ಇದೆ ಅನ್ಸುತ್ತೆ. ಸಂಧ್ಯಾ ಮಾತಾಜಿ ಮಾತಾಡಿದ್ರು ಅನ್ಸುತ್ತೆ. ಓಕೆ, ಮೆಸೇಜ್ ಅಲ್ಲೂ ಸ್ವಲ್ಪ ಜನ ತಮ್ಮ ಪ್ರಶ್ನೆಗಳ ಬಗ್ಗೆ ಹೇಳಿದ್ದಾರೆ. ಸ್ಪಿರಿಚುವಲ್ ಪೀಸ್, ವೈ ಗುಡ್ ಪೀಪಲ್ ಗೆಟ್ ಮೋರ್ ಪ್ರಾಬ್ಲಮ್ಸ್. ನರಸಿಂಹನ್ ಪ್ರಭುಜಿ, ಒಳ್ಳೆಯವರಿಗೆ ಯಾಕೆ ಕಷ್ಟ ಬರುತ್ತೆ? ಕೃಷ್ಣನಿಂದ ಉತ್ತರ ಬೇಕು ಅವರಿಗೆ. ಹರ್ಷಿತಾ ಮಾತಾಜಿ, ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ, ಗೀತಾ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿಕ್ಕೆ, ಮನುಷ್ಯನ ಜೀವನದ ಉದ್ದೇಶ ಏನು ಅಲ್ವಾ? ಜ್ಯೋತಿ ಮಾತಾಜಿ, ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ಶ್ವೇತಾ ಮಾತಾಜಿ, ಮತ್ತೆ ಲೈಫನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು, ಭಗವಂತನ ಭಕ್ತಿ ಸೇವೆ ಹೇಗೆ ಮಾಡೋದು, ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು. ವಿದ್ಯಾ ಮಾತಾಜಿ ಪ್ರಶ್ನೆ ಅದು. ಜೀವನದ ಉದ್ದೇಶ ಏನು? ಮಹೇಶ್ ಪ್ರಭುಜಿ ಪ್ರಶ್ನೆ ಹಾಕಿದ್ದಾರೆ. ಕಿಶೋರ್ ಪ್ರಭುಜಿನೂ ಸಹ ಅದೇ. ರಜನಿ ಮಾತಾಜಿ, ಜೀವನ ನಡ್ಸೋದು ಹೇಗೆ ಅಂತ ತಿಳ್ಕೊಳ್ಳೋದು. ಸಂತೋಷ ಸಂತೋಷ. ಎಸ್, ತುಂಬಾ ಸಂತೋಷ, ತುಂಬಾ ಸಂತೋಷ. ಥರ್ಡ್ ಟೈಮ್ ಭವಾನಿ ಮಾತಾಜಿ 3ನೇ ಸರಿ ಕ್ಲಾಸ್ ಅಥವಾ ಕೇಳಿಸ್ಕೊಂತ ಇದಾರ. ತುಂಬಾ ಸಂತೋಷ ಮಾತಾಜಿ, ತುಂಬಾ ಸಂತೋಷ. ಸೊ ಇದರಿಂದ ನನಗೆ ಈಗ ತಿಳಿದಿದ್ದೇನು ಅಂದ್ರೆ, ಭಗವದ್ಗೀತೆನ ಓದ್ಬೇಕು, ಅದ್ರಲ್ಲಿ ಏನಿದೆ ತಿಳ್ಕೋಬೇಕು ಅಂತ ನಿಮ್ಗೆ ಆಸಕ್ತಿ ಬಂದಿದೆಯಲ್ಲ, ನೀವು ಆಲ್ರೆಡಿ ಭಗವಂತನ ಪ್ರೀತಿಗೆ ಪಾತ್ರರಾಗ್ಬಿಟ್ಟಿದ್ರೆ. ಭಗವಂತ ಎಲ್ಲಾನು ಸಹ ಇಷ್ಟಪಟ್ಟೆ ಪಡ್ತಾರೆ. ಭಗವಂತನ ಮಕ್ಳು ನಾವೆಲ್ಲ, ಭಗವಂತನ ಮಕ್ಳು ನಾವೆಲ್ಲ. ಒಂದು ನಿಮಿಷ, ಅವರು ಮೈಕ್ ಸರಿ ಹೋಯ್ತಾ ಅಂತ ಮೆಸೇಜ್ ಹಾಕಿ. ಹೇಳಿ ಶೀಲಾ ಇಂದ್ರೇಶ್ ಪ್ರಭುಜಿ. ನಮಸ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಮ್ಮ ಹೆಸರು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೈದರಾಬಾದ್ ಇಂದ ಮಾತಾಡ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಈ ಮೊದಲು ನಾನು ಶೋಭಾ ಮಾತಾಜಿ ಕ್ಲಾಸ್ ಅಟೆಂಡ್ ಮಾಡಿದ್ದೆ. ಲಾಸ್ಟ್ ಇಯರ್. ಸಂತೋಷ, ತುಂಬಾ ಚೆನ್ನಾಗಿತ್ತು. ಹೌದು ಮಾತಾಜಿ, ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಚೆನ್ನಾಗಿತ್ತು. ನಮ್ಗೆ ಎಲ್ಲ ಭಗವದ್ಗೀತೆ ಬಗ್ಗೆ ಗೊತ್ತಿದ್ರು ಸಮಯ ಇರ್ತಾ ಇರ್ಲಿಲ್ಲ ಮಾಡೋದಿಕ್ಕೆ, ಕೇಳೋದಿಕ್ಕೆ. ಮಕ್ಕಳು, ಸಂಸಾರ ಎಲ್ಲ ಇತ್ತು. ಇವಾಗ ಫ್ರೀ ಇದ್ದೀವಿ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ. ಸಂತೋಷ ಸಂತೋಷ ಮಾತಾಜಿ, ತುಂಬಾ ಸಂತೋಷ. ಮೈಸೂರಿನಿಂದ ನನ್ನ ಸಿಸ್ಟರು ಅವರೆಲ್ಲ ಸ್ವಲ್ಪ ಹೇಳಿದ್ರು ನನಗೆ, ಇದು ಲಿಂಕ್ ಕಳಿಸಿದ್ರು. ಹಂಗಾಗಿ ನಾನು ಇಲ್ಲಿ ಜಾಯಿನ್ ಆದೆಮ್ಮ. ಸಂತೋಷ ಅಮ್ಮ, ಸಂತೋಷ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಮತ್ತೆ ನಮ್ಮ ಕ್ಲಾಸಲ್ಲಿ ಭೇಟಿ ಮಾಡ್ಲಿಕ್ಕೆ. ಸಂತೋಷ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಎಲ್ಲರಿಗೂ ಆಸಕ್ತಿ ಇದೆ. ಸೊ ನನ್ನ ಪ್ರಕಾರ ನೀವೆಲ್ಲ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ ಬಂದಿದ್ದೀರಾ, ಇಲ್ಲ ನೀವು ಭಗವದ್ಗೀತೆಯಲ್ಲಿ ಏನಿದೆ ಅಂತ ತಿಳ್ಕೊಳಕ್ ಬಂದಿದ್ದೀರಾ, ಮತ್ತೆ ನಿಮ್ ಜೀವನದಲ್ಲಿರುವ ಸಮಸ್ಯೆಗಳಿಗೆ ಉತ್ತರ ಹುಡ್ಕೊಂಡ್ ಬಂದಿರ್ತೀರಾ, ಇಲ್ಲ ನೀವು ಜೀವನದಲ್ಲಿ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ. ಹೇಗೆ ಖುಷಿನೇ ಆಗ್ಲಿ ಸಂತೋಷನೇ ಆಗ್ಲಿ ಎರಡರ ಮಧ್ಯೆನೂ ಹೇಗೆ ಸಂಭಾಳಿಸ್ಕೊಂಡು ಜೀವನದಲ್ಲಿ ನಾವು ಕೂಲಾಗಿ, ಅದೇ ಬ್ಯಾಲೆನ್ಸ್ ಅಂದ್ರೆ ಅಲ್ವಾ, ಕೂಲಾಗಿ ಹೇಗೆ ಜೀವನ ಸಾಗಿಸೋದು ಅಲ್ವಾ, ಇದಕ್ಕೆಲ್ಲ ಉತ್ತರಗಳನ್ನ ನಾವು ಭಗವದ್ಗೀತೆಯಲ್ಲೇ ಹುಡುಕ್ತೇವೆ. ಈ 18 ದಿವಸ
ಈ 18 ದಿವಸಗಳಲ್ಲಿ ನಾವು ಒಂದೊಂದು ಅಧ್ಯಾಯದಿಂದನೂ ಒಂದೊಂದನ್ನ ತಿಳ್ಕೊಂಡು ಹೋಗ್ತೇವೆ. ಅಂದ್ರೆ ನೀವು ಒಂದ್ ಅಧ್ಯಾಯ ಓದಿ ನನಗೆ ತಿಳಿದ್ ಬಿಡ್ತಪ್ಪ ಭಗವದ್ಗೀತೆ ಅನ್ಕೊಂತೀರಾ, 2ನೇ ಅಧ್ಯಾಯಕ್ಕೆ ಹೋಗೋಷ್ಟರಲ್ಲಿ ನೀವ್ ಇನ್ನೂ ತಿಳ್ಕೊಂತೀರಾ. ಹಾಗೆ ಹೋಗ್ತಾ ಹೋಗ್ತಾ 18 ಅಧ್ಯಾಯಕ್ಕೆ ಹೋದಾಗಂತೂ ನಿಮ್ಗೆ ಮನ್ಸಲ್ಲಿ ಯಾವುದೇ ತರದ ಪ್ರಶ್ನೆಗಳಿರಲ್ಲ. ಸೊ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಏನ್ ಅರ್ಥ ಆಗತ್ತೆ, ದಯವಿಟ್ಟು 18 ದಿನಗಳನ್ನು ಸಹ ಭಗವದ್ಗೀತೆಯನ್ನ ಕೇಳಿ, ಆಯ್ತಾ. ಅರ್ಧಂಬರ್ಧ ವಿದ್ಯೆ ಯಾವತ್ತು ನಮ್ಗೆ ಒಳ್ಳೇದ್ ಮಾಡೋದಿಲ್ಲ. ನಾವು ತಿಳ್ಕೊಳ್ಳೋ ವಿದ್ಯೆನ ಪೂರ್ತಿ ತಿಳಿಬೇಕು, ತಿಳಿದ ನಂತರ ಮಾತಾಡ್ಬೇಕು ಮತ್ತೆ ಪಾಲಿಸ್ಬೇಕು ಅಲ್ವಾ. ಸೊ ಹಾಗಾಗಿ 18 ದಿನದ ಈ ಕೋರ್ಸ್ ಅನ್ನ ದಯವಿಟ್ಟು ಅಟೆಂಡ್ ಮಾಡಿ, ಪೂರ್ತಿ ತಿಳ್ಕೊಳ್ಳಿ. ನಂತರ ನಿಮ್ಗೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಬೇರೆಯವ್ರಿಗೂ ಸಹ ನೀವು ಏನಿದೆ ಭಗವದ್ಗೀತೆಯಲ್ಲಿ ಅಂತ ತಿಳಿಸೋ ಅವಕಾಶ ಸಿಗುತ್ತೆ, ಆಯ್ತಾ. ಸೊ ಇಲ್ಲಿ ನಮ್ಗೆ ಶಂಕರಾಚಾರ್ಯರವರು ಗೀತಾ ಮಹಾತ್ಮ ಅಂತ ಬರೆದಿದ್ದಾರೆ. ಅಲ್ಲಿ ಭಗವದ್ಗೀತೆಯನ್ನ ಶ್ರದ್ಧೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯ ಇಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು. ಅಂದ್ರೆ ಭಗವದ್ಗೀತೆನ ಶ್ರದ್ಧೆಯಿಂದ ನೀವು ಕೂತ್ ಕೇಳ್ತಾ ಇದ್ದೀರಲ್ಲ ಇವಾಗ, ಅಷ್ಟೇ ಸಾಕು. ಅದು ಕೇಳೋದನ್ನ ಶ್ರವಣಂ ಅಂತ ಕರಿತೇವೆ. ಕೇಳಿದ್ರೆ ಸಾಕು. ನಾವ್ ಎಷ್ಟು ಪಾಪಗಳು ಮಾಡಿದೀವೋ ಅದೆಲ್ಲ ನಾಶ ಆಗ್ಬಿಡತ್ತೆ. ಕೇಳಿದ್ರೆ ಸಾಕು. ಇನ್ನ ಓದ್ಬಿಟ್ರೆ ಅಂತೂ ಕೇಳಲಿಕ್ಕೆ ಇಲ್ಲ ನೀವು, ಅಲ್ವಾ. ಓದಿದ್ರಂತೂ ನಮ್ಮನ್ನ ನಾವೇ ಯಾರು ಅಂತ ತಿಳ್ಕೊಂತೀವಿ, ನಮ್ ಜೀವನನೇ ನಾವು ಬದಲಾಯಿಸ್ಕೋಬಹುದು. ಸೊ ಕೇಳೋದೇ ಸಾಕು, ಅಷ್ಟು ನಮ್ಗೆ ಶಕ್ತಿ ಇದೆ. ಸೊ ಶ್ರದ್ಧೆ ತುಂಬಾ ಮುಖ್ಯ. ಮತ್ತೆ ಒಬ್ಬ ಮನುಷ್ಯನು ಪ್ರತಿನಿತ್ಯವೂ ನೀರಿನಲ್ಲಿ ಸ್ನಾನ ಮಾಡಿ ತನ್ನನ್ನು ಶುದ್ಧಗೊಳಿಸಿಕೊಳ್ಳಬಹುದು. ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದರೆ ಅಂತಹವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ನಾವು ಮೈ ಕೊಳೆಯನ್ನ ತೊಳ್ಕೊಂತೇವೆ. ಈ ಆಚ್ ಕಡೆ ನಾವೆಲ್ಲ ಒಳಗಡೆ ಇದ್ದೇವೆ, ಈ ದೇಹ ನಮ್ಗಿದೆ. ಈ ದೇಹಕ್ಕೆ ನಾವೆಲ್ಲಾ ತರದ ಸೌಕರ್ಯಗಳು, ಎಲ್ಲಾ ಸೇವೆಗಳನ್ನ ಮಾಡ್ತಾ ದೇಹವನ್ನ ಶುದ್ಧವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆದ್ರೆ ನಮ್ಮನ್ನ ನಾವು ಶುದ್ಧ ಮಾಡ್ಕೊಳ್ಳೋದು ಹೇಗೆ? ಭಗವದ್ಗೀತೆ ಅನ್ನುವ ಪವಿತ್ರವಾದ ಗಂಗಾಜಲದಲ್ಲಿ ಸ್ನಾನ ಮಾಡಿದ್ರೆ ಸಾಕು, ನಮ್ಮನ್ನ ನಾವು ಶುದ್ಧ ಮಾಡ್ಕೋಬಹುದು. ಈ ಎರಡನ್ನೇ ನಾನು ಹೇಳ್ತಾ ಇರೋದು. ಮುಂದಕ್ಕೆ ಇನ್ನೂ ಇದೆ, ನಾವು ತಿಳ್ಕೊಳ್ಳೋಣ. ಸೊ ಈಗ ಭಗವದ್ಗೀತೆಯನ್ನ ನೀವು ಕೇಳಿಸ್ಕೊಂಡ್ರೆ ಏನ್ ಫಲ ಸಿಗುತ್ತೆ ಅಲ್ವಾ, ದಿನ ಓದಿದ್ರೆ ಏನ್ ಫಲ ಸಿಗುತ್ತೆ ಅನ್ನೋದನ್ನ ಭಗವಂತ ಹೇಗೆ ನಡ್ಸ್ಕೊಡ್ತಾನೆ ಅಂತ ಹೇಳಿ ಶಂಕರಾಚಾರ್ಯರು ಇನ್ನೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಸರ್ವೋಪನಿಷದ್ದೋ ಗಾವೋ ದುಗ್ಧ ಗೋಪಾಲನಂದನಃ ಪಾತೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದ್ರೆ ಎಲ್ಲಾ ಉಪನಿಷತ್ಗಳು ಹಸುತರ, ಎಲ್ಲಾ ಉಪನಿಷತ್ಗಳಿದಾವಲ್ಲ ಅದೊಂದು ಹಸುತರ. ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ. ಆ ಹಸುವಿನ ಹಾಲು ಕರಿತಾ ಇರೋದು ಯಾರದು? ನಮ್ ಕೃಷ್ಣ, ನಮ್ ಭಗವಂತ ಕೃಷ್ಣ. ಅರ್ಜುನ ಕರು. ಅರ್ಜುನ ಏನ್ ಮಾಡ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣನ ಪ್ರಶ್ನೆ ಮಾಡ್ತಾರೆ. ಕೃಷ್ಣ ಯಾಕೆ ನಾನು ಈ ಯುದ್ಧ ಮಾಡಲ್ಲ ಅಂದ್ರೆ, ಆ ಹಸು ಹತ್ರ ಹೋಗಿ ಹಾಲನ್ನ ಕುಡಿಯೋ ಮೊದಲನೇ ಕರು ಹಾಲನ್ನ ಕುಡಿಯುತ್ತೆ. ಅದು ಅರ್ಜುನನ್ನ ಹೋಲಿಸ್ತಾ ಇದ್ದಾರೆ. ಗೀತೆಯ ಸುಂದರವಾದ ಮಕರಂದ ಹಾಲು. ಆ ಹಾಲೇನು? ಗೀತೆ, ಭಗವದ್ಗೀತೆ. ಅದನ್ನ ಅರ್ಜುನ ಸವಿತಾರೆ. ಮುಂದೆ ಯಾರದನ್ನ ಸವಿತೀರೆ? ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ ಭಕ್ತರು ಆ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು. ಸೊ ನಾವು ಈ ಭಗವದ್ಗೀತೆನ ಓದ್ತಿರ್ಬೇಕಾದ್ರೆ ನಾವು ಸಹ ಆ ಹಾಲನ್ನ ಕುಡಿತಾ ಇದ್ದೇವೆ, ಆ ಮಕರಂದದ ಹಾಲನ್ನ ಕುಡಿತಾ ಇದ್ದೇವೆ. ಸೊ ಹಾಲನ್ನ ಭಗವದ್ಗೀತೆಗೆ ಹೋಲಿಸಿದ್ದಾರೆ. ಅದನ್ನ ಹಾಲನ್ನ ಕರಿತಾ ಇರೋದು ಕೃಷ್ಣ, ಮೊದಲು ಅದನ್ನ ಕುಡಿದಿದ್ದು ಅರ್ಜುನ. ಸೊ ನಾವು ಸಹ ಅದನ್ನ ಸವಿಯೋಣ ಅಂತ. ಸೊ ಈ ಗೀತಾ ಮಹಾತ್ಮೆ ಬಗ್ಗೆ ಈ ಶ್ಲೋಕಗಳನ್ನ ನಮ್ಮ ಶೋಭಾ ಮಾತಾಜಿಯವರು ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಒಂದೆರಡು ನಿಮಿಷ ಕೇಳಿಸ್ಕೊಳ್ಳೋಣ. ಗೀತಾ ಮಹಾತ್ಮ್ಯ ಗೀತಾ ಶಾಸ್ತ್ರಂ ಇದಂ ಪುಣ್ಯಂ
या पठेत् त्रयता पुमान् विष्णुपदम् अवाप्नोति भयाशोकादिवर्जितम् गीताध्ययनशीलस्य प्राणायामापरस्य च नैव सन्ति हि पापानि पूर्वजन्मा कृतानि च मलानिर्मोचनं पुंसा जलस्नानं दिने दिने सकृद्गीताम्बसि स्नानं संसारमलनाशनम् गीतसुगीतकर्तव्या खिन्नन्ये शास्त्रविस्तरे या स्वयं पद्मनाभस्य मुखा पद्मादिनिःसृता भारतामृता सर्वस्वं विष्णुर्वक्त्र द्विनिःसृतम् गीता गङ्गोदकं पीत्वा पुनर्जन्म न विद्यते सर्वोपनिषदो गावो दुग्धा गोपालनन्दना पार्थो वत्सा सुधीर्भोक्ता दुग्धं गीतामृतं महान् एतं शास्त्रं देवकी पुत्रगीतम् एको देवो देवकी पुत्र एव एको मन्त्रस्तस्य नामानि यानि पद्मातीतं तस्य देवस्य सेवा. ಹರೇ ಕೃಷ್ಣ. ಸೊ ಇದು ಗೀತೆಯ ಬಗ್ಗೆ. ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಅಧ್ಯಾಯಗಳಲ್ಲೂ ಭಗವಂತ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಂಡು ಹೋಗೋಣ ನಾಳೆಯಿಂದ. ಅದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೋಬೇಕು. ನಾವು ಇಸ್ಕಾನ್ ಕಡೆಯಿಂದ ನಾವು ಈ ಕೋರ್ಸನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಇಸ್ಕಾನ್ ಸಂಸ್ಥಾಪಕರು ಬಂದ್ಬಿಟ್ಟು ಆಚಾರ್ಯ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು. ಅವರ ಬೋಧನೆಯ ಆಧಾರದ ಮೇಲೆ ಅಂದ್ರೆ ಭಗವದ್ಗೀತೆಯನ್ನ ಬೋಧನೆ ಅದು ಅಂದ್ರೆ ಭಗವದ್ಗೀತೆ ಕೃಷ್ಣನೇ ಮಾತಾಡಿರೋದು, ಅರ್ಜುನಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಅದ್ರದ್ದು ಭಾವ ಅರ್ಥ ಅನುವಾದ ಇವನ್ನೆಲ್ಲ ಮಾಡಿರೋದು ನಮ್ಮ ಪ್ರಭುಪಾದವರು. ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳ್ಕೊಳ್ಳೋ ಹಾಗೆ ಎಲ್ಲಾ ಕಡೆಯಿಂದನು, ಯಾಕಂದ್ರೆ ಭಗವದ್ಗೀತೆಯಲ್ಲಿ ನಾವು ಅರ್ಜುನನ ಪರಿಸ್ಥಿತಿಯಲ್ಲಿ ಇಲ್ಲ ಒಂದು, ಮತ್ತೆ ಅರ್ಜುನ ತಿಳಿದಷ್ಟು ನಾವು ತಿಳಿದಿಲ್ಲ ಅಲ್ವಾ. ಅರ್ಜುನನ್ಗೆ ಏನೇನೋ ಗೊತ್ತಿದೆ, ಕೃಷ್ಣ ಹೇಳಿದ ತಕ್ಷಣ ಅರ್ಜುನನ್ಗೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಎಲ್ಲೋ ಕಷ್ಟ ಆದ್ರೂ ಇಷ್ಟು ಪ್ರಶ್ನೆ ಮಾಡಿ ಮಾಡಿ ಉತ್ತರಗಳನ್ನ ತಿಳ್ಕೊಂಡ್ರು. ನಮ್ಗೆ ಅರ್ಜುನನ ಪರಿಸ್ಥಿತಿಯಲ್ಲೂ ಇಲ್ಲ, ಅವರಷ್ಟು ನಮ್ಗೆ ಬುದ್ಧಿಶಕ್ತಿಯೂ ಇಲ್ಲ, ತಿಳುವಳಿಕೆನೂ ಇಲ್ಲ. ಹಾಗಾಗಿ ನಮ್ಗೆ ಏನೇನ್ ತಿಳಿಬೇಕು, ಭಗವಂತ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಎಲ್ಲ ಉಪನಿಷತ್ಗಳಿಂದನೂ ಪುರಾಣಗಳಿಂದನೂ ವೇದಗಳಿಂದನೂ ಎಲ್ಲವನ್ನ ತೆಗೆದು ಆ ಒಂದು ಶ್ಲೋಕದ ಕೆಳಗಡೆ ಭಗವಂತ ಇದಕ್ಕೆ ಹೇಳ್ತಾ ಇರೋದು, ಇದಕ್ಕಿದೇ ಕಾರಣ, ಇದಕ್ಕೆ ಇದೇ ಮೂಲ ಅಂತ ಹೇಳಿ ಭಾವಾರ್ಥಗಳನ್ನ ಬರ್ತಿದ್ದಾರೆ ಪ್ರಭುಪಾದವರು. ಆ ಭಗವದ್ಗೀತೆಯ ಆಧಾರದ ಮೇಲೆ ನಾವು ಈ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಪ್ರಭುಪಾದವರು ಅಭಯ ಚರಣ್ ದೇ ಅವರ ಹುಟ್ಟ ಹೆಸರು. ಅವರು 1896 ಸೆಪ್ಟೆಂಬರ್ 1ನೇ ತಾರೀಕು ಕೋಲ್ಕತ್ತಾದಲ್ಲಿ ಜನ್ಮಿಸ್ತಾರೆ. ಚಾಟ್ ಮೆಸೇಜಸ್ ಎಲ್ಲ ದಯವಿಟ್ಟು ಕೊನೆಯಲ್ಲೇ ಓದ್ತೇನೆ, ದಯವಿಟ್ಟು ಕ್ಷಮಿಸಿ. ಕ್ಲಾಸ್ ತಗೊಂತಾ ಇರ್ಬೇಕಾದ್ರೆ ನಾನು ಕೊನೆಯಲ್ಲೇ ಹೇಳ್ತೇನೆ ಚಾಟು ಮತ್ತೆ ಪ್ರಶ್ನೆ ಏನಾದ್ರು ಇದ್ರೆ. ಸೊ ಇವರು ಚಿಕ್ಕ ವಯಸ್ಸಿಂದಾನೇ ಭಗವಂತನ ಮೇಲೆ ತುಂಬಾ ಪ್ರೀತಿ. ಎಷ್ಟರ ಮಟ್ಟಿಗೆ ಅಂದ್ರೆ ಪುರಿ ಜಗನ್ನಾಥದ ರಥಯಾತ್ರೆ ಆಗ್ತದೆ. ಅದು ರಥಯಾತ್ರೆಯನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಆದ್ರೆ ಚಿಕ್ಕ ವಯಸ್ಸಲ್ಲೇ ಸಹ ಪ್ರಭುಪಾದವರು ತಮ್ಮ ತಂದೆಗೆ ಹೇಳಿ ಅವರದೇ ಆದ ಒಂದು ಜಗನ್ನಾಥನ ರಥ ಮಾಡ್ಕೊಂಡು ಎಷ್ಟು ದಿನ ರಥಯಾತ್ರೆ ನಡೆಯುತ್ತೋ ಪುರಿಯಲ್ಲಿ ಅಷ್ಟು ದಿನ ಅವರು ಸಹ ಆ ರಥಯಾತ್ರೆಯನ್ನ ತಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳ ಜೊತೆಗೆ ಸೇರ್ಕೊಂಡು ಅದನ್ನ ಸಂಭ್ರಮಿಸಿ ಪ್ರಸಾದವನ್ನ ಮಾಡಿ ಎಲ್ಲರಿಗೂ ಹಂಚಿ ಸಂತೋಷ ಪಡ್ತಾ ಇದ್ರು. ಇವರು ಭಗವಂತನ ಸೇವೆ ಮಾಡುವ ಅವಕಾಶವನ್ನ
ತಮ್ಮ ಗುರುಗಳಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರಿಂದ ಪಡ್ಕೊಂಡ್ರು, ದೀಕ್ಷೆಯನ್ನ ಪಡ್ಕೊಂಡ್ರು. ನಂತರ ತಮ್ಮ ಸೇವೆಯನ್ನ ಭಾರತದ ಮಾತ್ರ ಅಲ್ಲ, ಹೊರಗಡೆ ದೇಶದಲ್ಲೂ ಸಹ ತಿಳಿಸ್ಕೊಟ್ರು. ಇಷ್ಟ್ರ ಮಟ್ಟಿಗೆ ಅಂದ್ರೆ ಅವರು ಎಂತ ಇಳಿ ವಯಸ್ಸು, 70ನೇ ವರ್ಷದಲ್ಲಿ ಎಲ್ಲರೂ ಆರಾಮಾಗಿ ಸುಸ್ತಾಯ್ತಪ್ಪ ಮಲ್ಕೊಳ್ಳೋಣ, ನನ್ನ ಜೀವನದಲ್ಲಿ ಎಲ್ಲ ಮಾಡಿದ್ದೇನೆ ಅನ್ನೋ ಸಮಯದಲ್ಲಿ ನಮ್ಮ ಭಾರತವನ್ನ ಬಿಟ್ಟು ಹೊರದೇಶಕ್ಕೆ ಹೋಗಿ ಅಲ್ಲಿ ಎಲ್ಲರಿಗೂ ಭಗವಂತನ ಬಗ್ಗೆ ತಿಳಿಸ್ಕೊಟ್ರು. ದಿನೇ ಕ್ಲಾಸಲ್ಲಿ ಮಧ್ಯದಲ್ಲಿ ಪ್ರಭುಪಾದವ್ರು ಏನೇನ್ ಮಾಡಿದ್ರು, ಭಗವಂತ ಹೇಳ್ದಾಗೆ ಹೇಗೆ ಭಕ್ತರು ನಡ್ಕೋಬೇಕು ಅನ್ಬೇಕಾರಲ್ಲ, ನಾನು ಅವರ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೇನೆ, ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೇನೆ, ಆಯ್ತಾ. ಸೊ ಹೀಗೆ ಪ್ರಭುಪಾದವರು ಎಷ್ಟು ಪ್ರವಚನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ದೇಶದ ಸಂಸ್ಕೃತಿ, ಕೃಷ್ಣ ಯಾರು, ಭಗವದ್ಗೀತೆ ಏನು ಅಂತ ತಿಳಿದೇ ಹೋಗಿರೋರ್ಗೂ ಸಹ ಭಗವಂತನ ಸೇವೆ ಮಾಡೋಷ್ಟು, ಅಂದ್ರೆ ಅವ್ರ ವೇಷಭೂಷಣ, ಅವ್ರ ನಡವಳಿಕೆ, ಅವರು ಊಟದ ಪದ್ಧತಿ, ಭಗವಂತನ ಸೇವೆ ಅಂದ್ರೆ ಭಕ್ತಿ ಸೇವೆ ಎಲ್ಲವನ್ನ ತಿಳಿಸ್ಕೊಟ್ರು. ಒಂದೊಂದ್ರಿಂದನೂ ಸಹ ಪ್ರಭುಪಾದವರು ತಿಳಿಸ್ಕೊಟ್ರು. ಅಂತ ಮಹಾನ್ ಭಕ್ತ ನಮ್ಮ ಶ್ರೀಲಾ ಪ್ರಭುಪಾದವರು. ಅವರು ಇಸ್ಕಾನ್ ಅನ್ನ ಸಂಸ್ಥಾಪನೆ ಮಾಡಿತ್ತು. ಅವರ ಆಸ್ತಿ ಇಷ್ಟು ಪುಸ್ತಕಗಳಿದ್ದಾವೆ. ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಎಲ್ಲಾ ಪುಸ್ತಕಗಳು, ಅವೆಲ್ಲ ಪುಸ್ತಕಗಳನ್ನ ಅನುವಾದ ಮಾಡಿದ್ದಾರೆ, ಅದಕ್ಕೆ ಭಾವಾರ್ಥಗಳನ್ನ ಬರೆದಿದ್ದಾರೆ. ಆ ಪುಸ್ತಕಗಳು ಎಷ್ಟೋ ಭಾಷೆಗಳಲ್ಲಿ ಭಕ್ತರಿಂದ ಅನುವಾದ ಆಗಿ ಎಲ್ಲರೂ ಸಹ ಭಗವಂತನ ಬಗ್ಗೆ ಅಂದ್ರೆ ಭಗವದ್ಗೀತಾ, ಶ್ರೀಮದ್ ಭಾಗವತಂ ಇವೆಲ್ಲ ತಿಳ್ಕೊಳ್ಳೋ ಅವಕಾಶಗಳು ಆಗಿದೆ. ಮತ್ತೆ ಅವರೊಂದು ಮ್ಯಾಗಝೈನ್ ಅನ್ನ ಶುರು ಮಾಡಿದ್ರು, ಬ್ಯಾಕ್ ಟು ಗಾಡ್ ಹೆಡ್ ಅಂತ. ಸೊ ನಮ್ಗೆ ಇನ್ನೂ ತಿಳ್ಕೊಳಕ್ ಜಾಸ್ತಿ ಭಕ್ತರ ಬಗ್ಗೆ, ಭಗವಂತನ ಸೇವೆ ಮಾಡ್ಲಿಕ್ಕೆ ದಿನ ಯಾವುದು, ಹೇಗೆ ಸೇವೆ ಮಾಡೋದು, ಯಾಕೆ ಸೇವೆ ಮಾಡ್ಬೇಕು, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಳಿಕ್ಕೋಸ್ಕರ ಮ್ಯಾಗಝಿನ್ ಅನ್ನ ಶುರು ಮಾಡಿದ್ದಾರೆ. ಒಂದು ಪುಟ್ಟ ವಿಡಿಯೋ ಇದೆ, ಇದನ್ನ ನೋಡೋಣ. In Delhi, Bhaktivedanta Swami personally distributes copies of Back to Godhead and with small donations struggles to maintain the publication. He regularly sees Surendra Kumar Jain, a printer. It was somewhere in the month of February 1956 that I first met Prabhupada. He came to my press for getting the magazine printed, Back to Godhead. I found that it was not very easy for him to collect money. He would come to the press practically every day, and after the printing was done, he would do everything himself. But he was a dedicated person, a very committed person. And at the times when he was not in a position to pay the bills, I would ask him, why are you running this? Why don't you stop it? He would say, no, it is my mission. And one day, Surendra Kumar, you will see that I will succeed in my mission. He moves to 100 West 72nd Street. 3 months later, his typewriter and tape recorder for translating are stolen. Bhaktivedanta Swami later said, I came to America risking my life. I was physically unfit and at the fag end of my days. Sometimes I did not know where to live, nor was I used to the severe cold. Seemingly, I was alone for 1 year, but I never felt alone. I always felt the presence of my spiritual master, so I did not lose my enthusiasm, despite all difficulties. Bhaktivedanta Swami arrived in America during a decade of discontent. There's widespread dissatisfaction with America's war in Vietnam, and with what some consider her racist, exploitative dealings at home and abroad. Disillusioned by the establishment, the youth create a counterculture of their own. Around the time Bhaktivedanta Swami came, waves of Americans are breaking away from the status quo, searching for an alternative. For a short time, Bhaktivedanta Swami lives in the Bowery in a loft given by a friend. Mukunda Goswami, who was attending his classes at this time, tells of their first meeting. He wore very thick glasses and had a big Sanskrit book spread out before him. His voice was very deep and resonant. He spoke with great authority, and the Sanskrit shlokas he spoke were very beautiful, very melodious. He was obviously a very distinguished scholar, and I became very curious, almost astonished as to how someone of his stature, he looked very much like an aristocrat, could be living and residing in the Bowery.
the Skid Row of New York. And afterwards, I approached him to speak. I was standing and he was sitting on his small dais, so he was looking up at me, and he had the look of a very happy, innocent young child. And I could see that he actually had all the time in the world for me. He wasn't short of time. I asked questions, he would answer. Then after some time, he moved to a somewhat better neighborhood on 2nd Avenue. We helped him rent a small storefront there, and he had an apartment in the back. And within a few... In Delhi, Bhakti... ಹರೇ ಕೃಷ್ಣ. ಇದು ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದೆ ಹೋಗ್ತಾ ಹೋಗ್ತಾ ನಾನು ತಿಳಿಸ್ಕೊಡ್ತೇನೆ. ತುಂಬಾ ಲಾಂಗ್ ವಿಡಿಯೋ ಅದು, ನಿಮ್ಗೊಂಚೂರು ಪರಿಚಯ ಇರ್ಲಿ ಅಂತ ಹೇಳಿ. ಸೊ ಪ್ರಭುಪಾದ್ ಅವರು ಸೆಪ್ಟೆಂಬರ್ 17ನೇ ತಾರೀಕು 1965ರಲ್ಲಿ ಭಾರತವನ್ನ ಬಿಟ್ಟು ತಮ್ಮ ಗುರುಗಳ ಆಜ್ಞೆಯಂತೆ ಭಗವಂತನ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಹೊರದೇಶಕ್ಕೆ ಅಂದ್ರೆ ನ್ಯೂಯಾರ್ಕ್ಗೆ ಹೋದ್ರು. 1977ರವರೆಗೂ ಭಗವಂತನ ಬಗ್ಗೆ ಆ ಎಲ್ಲಾ ಜನಕ್ಕೂ ಸಹ ಭಗವಂತನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ನೋಡಿರ್ಬೋದು, ಒಂದು ಪುಟ್ಟ ಉದಾಹರಣೆಗೆ ಅವರ ಭಕ್ತರು ಮಾತಾಡ್ತಾ ಇದ್ರು, ಭಗವಂತನ ಭಕ್ತರು ಸೇವೆ ಮಾಡೋದು ಹೇಗೆ ಏನು ಅಂತ. ಸೊ ಪ್ರಭುಪಾದ್ ಅವರು ಹೋದಾಗ ಆ ದೇಶದಲ್ಲಿ ಹೇಗಿತ್ತು ಅಂದ್ರೆ ಯುವ ಜನತೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಎಲ್ಲರೂ ಸಹ ತಮ್ಮ ಜೀವನನ ಹೇಗ್ ಕಳಿಬೇಕು, ಏನಿದೆ, ಏನ್ ಉದ್ದೇಶ ಜೀವನದ್ದು ಅಂತ ತಿಳಿದೇ ಹೋಗಿರೋ ಪರಿಸ್ಥಿತಿಲಿದ್ರು. ಅಂತ ಅವರಿಗೆ ಭಗವಂತನ ಬಗ್ಗೆ ತಿಳಿಸಿ ಭಕ್ತಿ ಸೇವೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟವರು ಪ್ರಭುಪಾದ್ ಅವರು. ಸೊ ಇಲ್ಲಿ ಇನ್ನೊಂದು ಪುಟ್ಟ ವಿಡಿಯೋ ಇದೆ. ಎಲ್ಲೆಲ್ಲಿ ಪ್ರಭುಪಾದ್ ಅವರು ಈ ಸಮಯದಲ್ಲಿ 1965ರಿಂದ 1977ರವರೆಗೂ ಎಲ್ಲೆಲ್ಲಿ ಓಡಾಡಿದ್ರು ಅಂತ ತೋರ್ಸ್ಕೊಡ್ತಾರೆ. Krishna Krishnaya Bhutale Srimate Bhakti Vedanta Swami Iti Namine Namo Vishnu Padaya Krishna Krishnaya Bhutale Srimate Bhakti Vedanta Swami Namaste Saraswate Deve Gauravani Pracharine Nirvishesha Shunyavadi Paschatyadesh. ಹರೇ ಕೃಷ್ಣ. ಹೀಗೆ ಎಲ್ಲಾ ದೇಶಗಳಲ್ಲೂ ಸಂಚಾರ ಮಾಡಿ ಅಲ್ಲಲ್ಲಿ ಸಹ ದೇವಸ್ಥಾನಗಳನ್ನ ಕಟ್ಟಿ ಆ ಜನಗಳಿಗೆ, ಅಲ್ಲಿರುವ ಜನಗಳಿಗೆ ಭಗವಂತನ ಸೇವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ಬೇರೆಯವ್ರಿಗೂ ಸಹ ಭಗವಂತನ ಬಗ್ಗೆ ತಿಳಿಸ್ಕೊಡೋ ಹಾಗೆ ಶಾಲೆಗಳನ್ನ ಪ್ರಚಾರ ಮಾಡುವ ಕೇಂದ್ರಗಳನ್ನ ಅಲ್ವಾ, ಮತ್ತೆ ನಮ್ಮ ಭಗವಂತನ ಬಗ್ಗೆ ತಿಳ್ಕೊಳ್ಳುವ ಶಾಸ್ತ್ರಗಳಾದ ಬುಕ್ಗಳು ಅಂದ್ರೆ ನಿಮ್ಮ ಭಗವದ್ಗೀತಾ ಆಗ್ಬೋದು, ಭಾಗವತಂ ಆಗ್ಬೋದು, ಈಶೋಪನಿಷತ್ ಆಗ್ಬೋದು, ತುಂಬಾ ಪುಸ್ತಕಗಳಿದಾವೆ. ಅದನ್ನೆಲ್ಲ ಆ ಭಾಷೆಗಳಲ್ಲಿ ಅನುವಾದ ಮಾಡಿ ಅವರಿಗೆ ಸೌಕರ್ಯಗಳನ್ನ ಮಾಡ್ಕೊಡಕ್ ಹಾಗಾಯ್ತು. ನೀವು ನೋಡ್ಬೋದು ಇಲ್ಲಿ ಬೇರೆ ಬೇರೆ ಕಡೆ ಹೇಗಿದೆ ಇಸ್ಕಾನ್ ದೇವಸ್ಥಾನ ಅಂತ. ಸೊ ಇದು UK ಅಲ್ಲಿ ಹೇಗೆ ಭಗವಂತನ ಸೇವೆ ಮಾಡೋ ಭಕ್ತರು ಖುಷಿಯಾಗಿ ಸಂತೋಷವಾಗಿದ್ದಾರೆ ಅನ್ನೋದಕ್ಕೆ ಒಂದು ಪುಟ್ಟ ಪರಿಚಯ. ಇದು ಸೌತ್ ಆಫ್ರಿಕಾದಲ್ಲಿರುವ ದೇವಸ್ಥಾನ. ಇದು ಮಾಯಾಪುರಲ್ಲಿದೆ, ನಮ್ಮ ಇಂಡಿಯಾದಲ್ಲೇ, ವೆಸ್ಟ್ ಬೆಂಗಾಲಲ್ಲಿ. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮುಗಿಯೋದ್ರಲ್ಲಿದೆ, ಆದಷ್ಟು ಬೇಗ ಮುಗಿಯುತ್ತೆ. ಎಲ್ಲರೂ ಸಹ ಭೇಟಿ ಮಾಡ್ಬೋದು. ಮತ್ತೆ ಕ್ಲಾಸಸ್ ನಡೀತಾ ಇರ್ಬೇಕಾದ್ರೆ ಒಮ್ಮೆ ಅವಕಾಶ ತಗೊಂಡು ಮತ್ತೆ ನಾನು ಆ ಪಿಕ್ಚರ್ಸ್ ಎಲ್ಲ ತೋರಿಸ್ತೇನೆ ನಿಮ್ಗೆ. ಸೊ ಹೀಗೆ ನಮ್ಮ ಇಸ್ಕಾನ್ ಮಂಗಳೂರು ಸಹ ಒಂದು ಪುಟ್ಟ ದೇವಸ್ಥಾನ. ನಮ್ಮ ದೇವಸ್ಥಾನದ ಶ್ರೀ ರಾಧಾ ಗೋವಿಂದನ ಮೂರ್ತಿಗಳಿವು. ಸೊ ನಾವು ಭಗವಂತನ ಸೇವೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದು ಶ್ರೀಲಾ ಪ್ರಭುಪಾದ್ ಅವರು. ಅವರ ಮಾರ್ಗದರ್ಶನದ ಮೇರೆಗೆ ನಾವೆಲ್ಲರೂ ಸಹ ಈ ಪ್ರಚಾರವನ್ನ, ಭಗವಂತನ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಚಾರವನ್ನ ಶುರು ಮಾಡಿದ್ದೇವೆ. ಅದಕ್ಕೆ ಆಲ್ರೆಡಿ 1 ವರ್ಷದ ಮೇಲಾಗಿದೆ. ತುಂಬಾ ಜನ ತಿಳ್ಕೊಂಡಿದ್ದಾರೆ. ಅದರಲ್ಲಿ ನೀವು ಸಹ ಒಬ್ರಾಗಿದ್ದೀರಾ, ಅದು ನಮ್ ಸಂತೋಷ. ಸೊ ಇಸ್ಕಾನ್ ಮಂಗಳೂರು ದೇವಾಲಯದ ಅಧ್ಯಕ್ಷರು ನಾಮನಿಷ್ಠ ದಾಸ. ಅವರು IIT ಕಾನ್ಪುರ್ BTech ಗ್ರಾಜ್ಯುಯೇಟ್. ಅವರು ಸಹ
ಭಗವಂತನ ಸೇವೆಯಲ್ಲೇ ಇದ್ದಾರೆ. ಇದು ನಮ್ಮ ಅಡ್ರೆಸ್. ಯಾರ್ಯಾರು ಮಂಗಳೂರಲ್ಲಿ ಇದ್ದೀರಾ ಅವರೆಲ್ಲ ದಯವಿಟ್ಟು ದೇವಸ್ಥಾನಕ್ಕೆ ಬರ್ಬೋದು. ಮಂಗಳೂರಲ್ಲಿ ಇಲ್ದ ಹೋಗಿರೋರು ಸಹ ಸಮಯ ಮಾಡ್ಕೊಂಡು ದಯವಿಟ್ಟು ಮಂಗಳೂರಿಗೆ ಬನ್ನಿ. ಶ್ರೀ ಶ್ರೀ ರಾಧಾ ಗೋವಿಂದನ ದೇವಸ್ಥಾನವನ್ನ ಭೇಟಿ ಮಾಡ್ಬೋದು. ಅಡ್ರೆಸ್ ಇದೆ. ಸೊ ಭಗವದ್ಗೀತೆ ನಮ್ಮೆಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವಂತಹ ಒಂದು ತುಂಬಾ ತುಂಬಾ ಶ್ರೇಷ್ಠವಾದ ಪುಸ್ತಕ. ಭಗವಂತನೇ ಮಾತಾಡ್ತಿದ್ದಾನೆ, ಅದಕ್ಕೆ ಅದನ್ನ ಭಗವದ್ಗೀತೆ ಅಂತ ಹೇಳೋದು. ಯಾರೋ ಒಬ್ರು ಹೇಳಿದ್ರು ಹೀಗೆ, ನಮ್ಮಪ್ಪ ಒಂದೊಂದು ಹಾಳೆಯನ್ನ ಓದ್ತಾರೆ, ಪ್ರತಿದಿನ ಒಂದು ಪೇಜ್ ಅನ್ನ ಓದ್ತಾರೆ ಅಂತ. ಸ್ವಲ್ಪ ಜನಕ್ಕೆ ಇದೆ, ಏನ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಏನಾದ್ರು ಪ್ರಶ್ನೆ ಇದ್ದಾಗ ಭಗವದ್ಗೀತೆನ ತಗೊಂಡ್ಬಿಡ್ತಾರೆ, ಕಣ್ ಮುಚ್ಕೊಂಡು ಯಾವ್ದೋ ಒಂದ್ ಪೇಜ್ ತೆಗಿತಾರೆ. ಆ ಪೇಜ್ ನೋಡಿದ ತಕ್ಷಣ ಅದ್ರಲ್ಲಿ ಏನ್ ಹೇಳಿದಾನೋ ಭಗವಂತ, ಅವರಿಗೆ ಅವತ್ತಿನ ಸಮಸ್ಯೆಗೆ ಅದೊಂದು ಉತ್ತರ ಅನ್ನೋ ತರ ತಿಳ್ಕೊಂತಾರೆ. ಎಷ್ಟು ಸಮಾಧಾನ ಆಗುತ್ತೆ ಅಂದ್ರೆ ಅವರಿಗೆ, ಓ ಕೃಷ್ಣ ಹೀಗೆ ಹೇಳಿದ್ರಲ್ವಾ, ಹಾ ಅದನ್ನ ಅರ್ಥ ಮಾಡ್ಕೊಂಡು ತಮಗ್ ತಾವು ಸಮಾಧಾನ ಮಾಡ್ಕೊಂತಾರೆ ಅಥವಾ ಧೈರ್ಯವನ್ನು ತಂದ್ಕೊಂತಾರೆ. ಅದೇ ನೀವು ಪೂರ್ತಿ ಭಗವದ್ಗೀತೆ ಓದ್ಬಿಟ್ರೆ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಸಿಕ್ಬಿಡತ್ತಲ್ವಾ. ಸೊ ಹಾಗೆ ಒಂದು ಗ್ರಂಥ ಇದು. ನೀವು ಹೆಂಗೆ ಅಂದ್ರೆ ನೀವು ಏನು ಯಾವುದೇ ಪದವನ್ನ ಉಪಯೋಗಿಸಿದ್ರು ಒಂದು ಮಹಾನ್ ಗ್ರಂಥಕ್ಕೆ ಹೇಳಲಿಕ್ಕೆ ಭಗವದ್ಗೀತೆ ಎಲ್ಲದಕ್ಕೂ ಸೈ ಅನ್ನಿಸ್ಕೊಳತ್ತೆ. ಆ ತರವಾದ ಒಂದು ಶ್ರೇಷ್ಠವಾದ ಭಗವಂತನ ಮಾತುಗಳೇ ಅದು. ಭಗವಂತನ ಮಾತು ನಮ್ ಜೊತೆ ಇಲ್ಲ, ನಮ್ಮ ಎದುರುಗಡೆ ಭಗವಂತ ಇಲ್ಲ, ಕೃಷ್ಣ ಮಾತಾಡ್ತಾ ಇಲ್ಲ. ಕೃಷ್ಣ ಮಾತಾಡ್ತಿರೋ ಮಾತುಗಳೇ ಆ ಭಗವದ್ಗೀತೆಯಲ್ಲಿ ಇರೋದನ್ನ. ಅದನ್ನ ಓದ್ತಿರ್ಬೇಕಾದ್ರೆ ಕೃಷ್ಣ ನಮ್ ಜೊತೆ ಮಾತಾಡ್ತಾ ಇದ್ದಾರೆ ಅಲ್ವಾ. ಗಾಂಧಿಯವ್ರು ಹೇಳ್ತಾರೆ, ಇದೊಂದು ಆಧ್ಯಾತ್ಮಿಕ ನಿಘಂಟು. ತುಂಬಾ ಪ್ರಪಂಚದಾದ್ಯಂತ ತುಂಬಾ ಜನ ಭಗವದ್ಗೀತೆನ ಓದಿದ್ದಾರೆ. ನಾವೇ ಎಷ್ಟೋ ಜನ ಇದನ್ನು ಓದಿಲ್ಲ. ಆದ್ರೆ ಇವತ್ತು ಅವಕಾಶ ಸಿಕ್ಕಿದೆ ನಾವೆಲ್ಲ ಓದಿ ತಿಳ್ಕೊಳ್ಳುವಂಥದ್ದು, ತಿಳಿದು ಬೇರೆಯವ್ರಿಗೂ ತಿಳಿಸುವಂತಹ ಅವಕಾಶ. ಆಲ್ಬರ್ಟ್ ಐನ್ಸ್ಟೈನು ಸಹ ಭಗವದ್ಗೀತೆನ ಓದಿದ್ದಾರೆ. ಅವಾಗ ಅವ್ರು ಓದಿ ತಿಳ್ಕೊಂಡಾಗ ಅದಕ್ಕಿಂತ ಅಂದ್ರೆ ಭಗವಂತ ಸೃಷ್ಟಿ ಮಾಡಿರೋದು ಹೇಗೆ, ಈ ಬ್ರಹ್ಮಾಂಡ ಹೇಗಾಯ್ತು, ಹೇಗೆಲ್ಲ ಕಂಟ್ರೋಲ್ ಮಾಡ್ತಾ ಇದಾರೆ ಭಗವಂತ, ಇದನ್ನೆಲ್ಲ ತಿಳಿಬೇಕಾದ್ರೆ ಬೇರೆ ಎಲ್ಲ ಅವ್ರಿಗೆ ಏನೂ ಇಲ್ಲ ಅನ್ನಿಸ್ಬಿಟ್ಟಿತ್ತು. ಆ ಮಟ್ಟಿಗೆ ಭಗವದ್ಗೀತೆನ ಓದ್ದವರು ಭಗವಂತನ ಬಗ್ಗೆ, ನಮ್ ಬಗ್ಗೆ, ನಾವೆಲ್ಲಿದ್ದೀವಿ, ಯಾಕಿದ್ದೀವಿ, ಎಲ್ಲಿಗೆ ಹೋಗ್ತೀವಿ ಎಲ್ಲ ತಿಳ್ಕೊಬೋದು, ಎಲ್ಲವನ್ನ ತಿಳ್ಕೊಬೋದು. ಸೊ ಹಾಗಾಗಿ ಇಂಥ ಶ್ರೇಷ್ಠವಾದ ಗ್ರಂಥದ ಬಗ್ಗೆ ಹೇಗ್ ತಿಳ್ಕೊಂತೀರಾ, ಯಾರು ತಿಳಿಸ್ಕೊಡ್ಬೇಕು ನಿಮ್ಗೆ, ತುಂಬಾ ತುಂಬಾ ಮುಖ್ಯ ಆಗತ್ತೆ. ಈಗ ನೀವೇನಾದ್ರೂ ಅಡ್ಗೆ ಮಾಡೋದ್ ಹೇಗ್ ಕಲಿಬೇಕಾ, ಪೇಂಟಿಂಗ್ ಮಾಡೋದ್ ಹೇಗ್ ಕಲಿಬೇಕಾ, ಅಥವಾ ಯಾವ್ದಾದ್ರು ಒಂದು ಮ್ಯೂಸಿಕ್ ಕಲಿಬೇಕಾ, ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನ ಹೇಗೆ ನುಡ್ಸೋದು ಅಂತ ಕಲಿಬೇಕಾ, ಯಾರ ಹತ್ರ ಹೋಗ್ತೀರಾ, ಯಾರಿಗೆ ಅದ್ರ ಬಗ್ಗೆ ಸಂಪೂರ್ಣ ವಿದ್ಯೆ ಇದೆಯೋ ಅವ್ರ ಹತ್ರ ಹೋಗ್ತೀರಾ ಅಲ್ವಾ. ಕರೆಕ್ಟ್ ಅಲ್ವಾ. ಹಾಗಾಗಿ ಭಗವಂತನ ಬಗ್ಗೆ ತಿಳ್ಕೊಬೇಕಾದ್ರೆ, ಅವರು ಹೇಳಿದ ಮಾತುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಭಗವಂತನ ಭಕ್ತರ ಹತ್ರನೇ ಹೋಗ್ಬೇಕು. ಸೊ ಅದಕ್ಕೆ ನಮ್ಗೆ ಗುರು ಪರಂಪರಾ ಅಂತ ಇದೆ. ಅಂದ್ರೆ ಇಲ್ಲಿ ನೋಡ್ಬೋದು, ಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನ ಬ್ರಹ್ಮನಿಗೆ ತಿಳಿಸ್ಕೊಡ್ತಾರೆ, ಬ್ರಹ್ಮ ತಮ್ಮ ಮಗನಾದ ನಾರದಮನಿಗೆ ತಿಳಿಸ್ಕೊಡ್ತಾರೆ. ಹೀಗೆ ತುಂಬಾ ಪರಂಪರೆಗಳಿದ್ದಾವೆ, 4 ಪರಂಪರೆಗಳಿದ್ದಾವೆ. ಅದರಲ್ಲಿ ಒಂದು ಪರಂಪರೆ ನಮ್ಗೆ ನಾರದ ಮುನಿಗಳು ಮಧ್ವಾಚಾರ್ಯರಿಂದ ಬರುತ್ತೆ. ಆ ಪರಂಪರೆಯಲ್ಲಿ ನಮ್ಮ ಇಸ್ಕಾನ್ ಬರುತ್ತೆ. ಶ್ರೀಲಾ ಪ್ರಭುಪಾದವರು ನಮ್ಮ ಈಗಿನ ಗುರುಗಳು. ಸೊ ಇಲ್ಲಿ ಕೃಷ್ಣನಿಂದ, ಬ್ರಹ್ಮನಿಂದ, ನಂತರ ನಾರದ, ವ್ಯಾಸರು, ಮಧ್ವಾಚಾರ್ಯರು, ಹೀಗೆ ಒಬ್ಬರಿಂದ ಒಬ್ಬರಿಗೆ ಈ ವಿದ್ಯೆ ಸಾಗಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನಮ್ಮ ಪ್ರಭುಪಾದವರ ಗುರುಗಳು. ಅದಾದ ನಂತರ ಈಗ ನಮ್ಗೆ ಸ್ವಾಮಿ ಪ್ರಭುಪಾದವರು. ಇವರ ಮೂಲಕ ಕೃಷ್ಣನ ವಿದ್ಯೆ, ಕೃಷ್ಣನ ನಮಗೆಲ್ಲ ಕೊಡಬೇಕಾಗಿರೋ ಜ್ಞಾನವನ್ನ ಪಡ್ಕೊಂತ ಇದ್ದೇವೆ. ಯಾಕೆ ಗುರು ಪರಂಪರೆಯಿಂದ ಬರಬೇಕು? ಗೀತೆಯ 4ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾರೆ, ಏವಂ ಪರಂ ಅಪ್ರಾಪ್ತಂ ಇಮಂ ರಾಜಾಶ ವಿದ್ಯಾ. ಅಂದ್ರೆ ಈ ವಿದ್ಯೆಯನ್ನ ಒಬ್ರಿಂದ ಒಬ್ರಿಗೆ ಸಾಗಿಸ್ಬೇಕು. ಅದ್ರಲ್ಲೂ ಸೂರ್ಯದೇವನಿಗೆ ತಿಳಿಸ್ಕೊಡ್ತಾರೆ, ಸೂರ್ಯದೇವ ಅವರ ಮಗನಿಗೆ, ಅವರು ಮತ್ತೆ ಅವ್ರ ಮಗನ್ಗೆ ತಿಳಿಸ್ಕೊಡ್ತಾರೆ, ರಾಜರಿಗೆ ತಿಳಿಸ್ಕೊಡ್ತಾರೆ. ಕೃಷ್ಣ ಒಬ್ರಿಂದ ಒಬ್ರಿಗೆ ಸಾಗ್ಬೇಕು ಅಂತ, ಅದು ಸರಿಯಾದ ಮೂಲದಿಂದ ಬರ್ಬೇಕು. ಹಾಗಾಗಿ ನಾವು ಈ ಗುರು ಪರಂಪರೆಯನ್ನ ಪಾಲನೆ ಮಾಡಿ ಅವರುಗಳಿಂದ ಭಗವದ್ಗೀತೆಯನ್ನ ತಿಳ್ಕೊಂಡಾಗ ನೀವು ಸಂಪೂರ್ಣವಾಗಿ ಸರಿಯಾಗಿ ತಿಳ್ಕೊಂತೀರಾ. ಸೊ ಮತ್ತೆ 18 ಅಧ್ಯಾಯಗಳಿದೆ ಗೀತೆಯಲ್ಲಿ. 18 ದಿನದಲ್ಲಿ 18 ಅಧ್ಯಾಯನ ಓದ್ಬಿಡ್ಬೋದಾ, ಕೃಷ್ಣ ಹೇಳಿರೋದ್ನೆಲ್ಲ ತಿಳ್ಕೊಂಡ್ಬಿಡ್ಬೋದಾ, ಈ ಪ್ರಶ್ನೆ ನಮ್ಮೆಲ್ಲರಲ್ಲೂ ಬರುತ್ತೆ. ಕಷ್ಟ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ
ಅದನ್ನ ತಿಳಿಬೇಕು ಅಂದ್ರೆ ನಾವು ಅರ್ಜುನ ಇರೋ ಪರಿಸ್ಥಿತಿಲಿ ಇರ್ಬೇಕು. ಅರ್ಜುನ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ನಾವು ನಾಳೆ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಾಗತ್ತೆ ನಾವು ಅರ್ಜುನನ ಪರಿಸ್ಥಿತಿಲಿ ಇಲ್ಲ ಅಂತ. ಸ್ವಲ್ಪ ಜನ ಇರ್ಬೋದು ಒಂದ್ ಸ್ವಲ್ಪ ಮಟ್ಟಿಗೆ, ಆದ್ರೂ ಸಹ ಭಗವಂತ ಹೇಳಿರೋದನ್ನೆಲ್ಲ ನಾವು ಪೂರ್ತಿಯಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅಟ್ಲೀಸ್ಟ್ 1 ವರ್ಷನಾದ್ರೂ, ಪೂರ್ತಿ 1 ವರ್ಷ ನಾವು ಭಗವದ್ಗೀತೆನ ಕಂಪ್ಲೀಟ್ ಆಗಿ ಅಧ್ಯಯನ ಮಾಡ್ಬೇಕು. ಅವಾಗ ನಮ್ಗೆ ಅದು ಪೂರ್ತಿಯಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ಈ 18 ದಿವಸ ನಾವೇನ್ ಮಾಡ್ತೇವೆ? ಈ ಆಳವಾದ ಅಧ್ಯಯನ ಮಾಡ್ತೀವಲ್ಲ, ಅದಕ್ಕೆ ನಮ್ಮನ್ನ ನಾವು ಸಿದ್ಧಪಡಿಸ್ಕೋಬಹುದು ಆಯ್ತಾ? ಸೊ ನಾವು ಈ ಭಗವದ್ಗೀತೆಯಲ್ಲಿ ಪ್ರತಿದಿನ 1 ಅವರ್ ಕ್ಲಾಸ್ ನಡೆಯುತ್ತೆ. 1 ಅವರ್ ಕ್ಲಾಸ್ ಅಲ್ಲಿ ಅವತ್ತಿನ ಅಧ್ಯಾಯದ ಬಗ್ಗೆ ತಿಳಿಸ್ಕೊಡ್ತೇವೆ. ಒಂದೊಂದೇ ಅಧ್ಯಾಯ ಒಂದೊಂದ್ ದಿನ ಮಾಡ್ತೇವೆ. ಅಧ್ಯಾಯದ ಮುಂಚೆ ಭಗವಂತ ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಂತರ ಸಹ ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಡ್ತೇವೆ ಏನು ಅಂತ. ಅದಾದ ನಂತರ ಕ್ವೆಶನ್ ಅಂಡ್ ಆನ್ಸರ್, ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ತೇವೆ. ದಯವಿಟ್ಟು ಕೇಳಿ ತಿಳ್ಕೊಳ್ಳಿ. ನಮ್ಮ ಕೈಲಾದಷ್ಟು ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ, ಮತ್ತೆ ಪ್ರಯತ್ನ ಪಡ್ತೇವೆ. ಅದಾದ ನಂತರ ಪ್ರತಿ ದಿನದ ಅಧ್ಯಾಯದ ಮೇಲೆ ನಿಮಗೆ ಕ್ವಿಜ್ ಇರುತ್ತೆ. ಸೊ ನೀವೇನೇನ್ ಕೇಳಿದಿರೋ, ತಿಳ್ಕೊಂಡಿದಾರೋ, ಮತ್ತೆ ಭಗವದ್ಗೀತೆ ಪುಸ್ತಕವನ್ನ ಆ ಅಧ್ಯಾಯನ ಓದಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಬೋದು ನೀವು ಆಯ್ತಾ? ಸೊ ಈಗ ನಾವು ಭಗವದ್ಗೀತೆಯ 18 ದಿನದ ಕೋರ್ಸ್ ಅನ್ನು ಅಟೆಂಡ್ ಮಾಡ್ತಾ ಇದೀವಿ. ಅದು ಲೆವೆಲ್ 1. ನಾನು ಆಲ್ರೆಡಿ ಹೇಳ್ದೆ, ಭಗವದ್ಗೀತೆನ ಪೂರ್ತಿ ತಿಳ್ಕೊಬೇಕಂದ್ರೆ 1 ವರ್ಷ ಮಿನಿಮಮ್ ಬೇಕು, ನೀವು ಅಷ್ಟು ನೀಟಾಗಿ ಅಧ್ಯಯನ ಮಾಡಿ ತಿಳ್ಕೊಳಕ್ಕೆ. ಸೊ ಹೀಗೆ ನೀವು ಒಂದೊಂದೇ ಲೆವೆಲ್ ಅನ್ನ ಹೋಗ್ತಾ ಭಗವಂತನ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋ ಅವಕಾಶ ಸಿಗುತ್ತೆ. ಸೊ ನೀವು ಮೊದಲನೇ ಲೆವೆಲ್ ಅಲ್ಲಿ ಇದ್ದೀರಾ, ಅದು ಶ್ರದ್ಧವಾನ್. ಅದಾದ್ಮೇಲೆ ಕೃಷ್ಣ ಸೇವಕ, ಕೃಷ್ಣ ಸಾಧಕ, ಶ್ರೀಲಾ ಪ್ರಭುಪಾದ ಆಶ್ರಯ, ಗುರು ಆಶ್ರಯ, ಹರಿನಾಮ, ಹೀಗೆ ಬ್ರಾಹ್ಮಣ ಅಂದ್ರೆ ನಾವು ದೀಕ್ಷೆಯನ್ನ ಪಡ್ಕೊಳ್ಳೋ ಮಟ್ಟಿಗೆ ಹೋಗ್ಬೋದು, ಆದ್ರೆ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ. ಸೊ ಹೀಗೆ ನೀವು ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಈ 18 ಅಧ್ಯಾಯಗಳನ್ನ 18 ದಿನಗಳಲ್ಲಿ ತಿಳ್ಕೊಳ್ಳೋದ್ರಲ್ಲಿ. ಸೊ ಇದನ್ನ ನಾನು ಮುಂಚೆ ನಿಮ್ಗೆ ಇದನ್ನ ಮುಗಿದ ತಕ್ಷಣ 18 ದಿನದ ಕೋರ್ಸ್ ಮುಗಿಸಾದ್ಮೇಲೆ ನೆಕ್ಸ್ಟ್ ಹೇಗೆ ಹೋಗೋದಂತ ನಿಮ್ಗೆ ತಿಳಿಸ್ಕೊಡ್ತೇನೆ. ಮತ್ತೆ ಗಂಭೀರ ಅಧ್ಯಯನಕ್ಕೋಸ್ಕರ ಪಠ್ಯ ಪುಸ್ತಕಗಳು. ಸೊ ಕೋರ್ಸಿನ ಪರಿಚಯ ನಾನೀಗ ಮಾಡ್ಕೊಟ್ಟೆ ನಿಮ್ಗೆ. ಗಂಭೀರ ಅಧ್ಯಯನ ಮಾಡ್ಲಿಕ್ಕೆ ಪುಸ್ತಕ ಎಲ್ಲಿಂದ ಸಿಗುತ್ತೆ? ಸಾಫ್ಟ್ ಕಾಪಿ ಫ್ರೀ ಆಗಿದೆ, ನಿಮ್ಗೆ ಸಿಗುತ್ತೆ. ನಾವು ನಿಮ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸಾಫ್ಟ್ ಕಾಪಿನ ಶೇರ್ ಮಾಡ್ತೀವಿ. ಕನ್ನಡದ ಭಗವದ್ಗೀತೆನೆ ಶೇರ್ ಮಾಡ್ತೇವೆ. ಇಲ್ಲಾಂದ್ರೆ ISKCON ಮಂಗಳೂರು ವೆಬ್ಸೈಟ್ ಅಲ್ಲೂ ಸಹ ಇದೆ. ಸೊ ನಾವ್ ಈ ಲಿಂಕ್ ಅನ್ನು ಸಹ ಕಳಿಸ್ಕೊಡ್ತೇವೆ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲ ನಮ್ಗೆ ಪುಸ್ತಕ ಬೇಕು, ಹಾರ್ಡ್ ಕಾಪಿ ಪುಸ್ತಕ ಬೇಕು, ಅದು ತುಂಬಾ ಒಳ್ಳೇದು. ನಮ್ಮಲ್ಲೇ ಒಂದು ಪುಸ್ತಕ ಇದ್ರೆ ಅದನ್ನ ಮತ್ತೆ ಓದೋ ಖುಷಿ ಆಗುತ್ತೆ, ಮತ್ತೆ ಎದುರುಗಡೆ ಇದೆ ಅಂತ ಓದ್ಬೇಕು ಅಂತ ಆಸೆನೂ ಆಗತ್ತೆ, ಮತ್ತೆ ಭಕ್ತಿ ಜಾಸ್ತಿ, ಶ್ರದ್ಧೆನೂ ಜಾಸ್ತಿ ಆಗುತ್ತೆ. ಸೊ ನೀವು ಪುಸ್ತಕಗಳನ್ನು ತಗೋಬೇಕು ಅಂದ್ರೆ ಲಿಂಕ್ ಇದೆ, ವೆಬ್ಸೈಟ್ ISKCON ಮಂಗಳೂರು ವೆಬ್ಸೈಟ್, ಅಲ್ಲೂ ಸಹ ನೀವು ಹೋಗಿ ಪುಸ್ತಕಗಳನ್ನ ಖರೀದಿ ಮಾಡ್ಬೋದು. ಮತ್ತೆ ವಾಟ್ಸಾಪ್ ಅಲ್ಲಿ ದಯವಿಟ್ಟು ವಾಟ್ಸಾಪ್ ಅಲ್ಲಿ ಮೆಸೇಜಸ್ ಅನ್ನ ಯೂಶಲಿ ಅಡ್ಮಿನ್ಸ್ ಆಗ್ಲಿ ಅಥವಾ ನಾವಾಗ್ಲಿ ಯಾರಾದ್ರೂ ಕಳಿಸ್ತಾ ಇರ್ತೇವೆ. ಬೇರೆಯವ್ರಿಗೆ ಕಳಿಸೋ ಅವಕಾಶ ಮಾಡ್ಕೊಡೋದಿಲ್ಲ, ಯಾಕಂದ್ರೆ ಎಲ್ಲಾರು ಒಂದೇ ತರ ಇರೋದಿಲ್ಲ ಅಲ್ಲ. ದಯವಿಟ್ಟು ಯಾರು ಸಹ ಯಾರಿಗೂ ತೊಂದರೆ ಆಗೋ ತರ, ಬೇಜಾರಾಗೋ ತರ ದಯವಿಟ್ಟು ನಡ್ಕೋಬೇಡಿ. ಸೊ ನಾವು ಕಳಿಸುವ ಮೆಸೇಜ್ ಅನ್ನ ಮಾತ್ರ ಫಾಲೋ ಮಾಡಿ. ಮತ್ತೆ ನಾನು ಶಿಕ್ಷಕರ ಬಗ್ಗೆ, ನಿರ್ವಾಹಕರ ಬಗ್ಗೆ, ನನ್ನ ಹೆಸರು ಮಂಜುಳಾ ಅಂತ, ಸ್ವಲ್ಪ ಜನ ಅದ ನಂತರ ಸೇರ್ಕೊಂಡ್ರು ಅನ್ಸ್ತಾರೆ. ನನ್ನ ಹೆಸರು ಮಂಜುಳಾ ಅಂತ. ನಾನು ಈ 18 ದಿನಗಳು ನಿಮ್ ಜೊತೆ ಇದ್ದು ಭಗವದ್ಗೀತೆಯ ಈ ಅಧ್ಯಾಯಗಳನ್ನ ತಿಳಿಸ್ಕೊಡ್ತೇನೆ. ಗೀತಾ ಮೋಹನ್ ಅವರು ನಮ್ಮ ಅಡ್ಮಿನ್, ಅವರು ನಮ್ಗೆ ಸಹಾಯ ಮಾಡ್ತಾರೆ ಟೆಕ್ನಿಕಲ್ ಆಗಿ. ನಿಮ್ಗೆಲ್ಲ ಏನಾದ್ರು ಪ್ರಶ್ನೆ ಇದ್ರೆ ಅವ್ರು ನಿಮ್ಗೆ ಉತ್ತರಿಸಿ ನಿಮ್ ಸಮಸ್ಯೆಗಳಿಂದ ಆಚೆ ಬರೋ ಅಂತ ಪರಿಸ್ಥಿತಿಗೆ ತಂದ್ಕೊಡ್ತಾರೆ. ಮತ್ತೆ ಹಿಂದೆ ತುಂಬಾ ಜನ ವಿದ್ಯಾರ್ಥಿಗಳು ಈ ಕೋರ್ಸ್ ನ ಪ್ರಯೋಜನ ಪಡ್ಕೊಂಡು ಭಗವಂತನ ಭಕ್ತರಾಗಿದ್ದಾರೆ. ಬೇರೆಯವ್ರಿಗೂನು ಭಗವಂತನ ಬಗ್ಗೆ ತಿಳ್ಸ್ಕೊಳ್ಳೋ ಮಟ್ಟಿಗೆ, ಅಂದ್ರೆ ನೀವು ನೋಡ್ಬೋದು ಈ ಭಗವದ್ಗೀತೆ ಕ್ಲಾಸಸ್ ತಗೊಂತಾ ಇರೋರಲ್ಲೂ ಎಷ್ಟೋ ಜನ ಭಗವದ್ಗೀತೆ ಕ್ಲಾಸ್, ಈ ಕೋರ್ಸ್ ಅನ್ನು ಅಟೆಂಡ್ ಮಾಡಿ ತಿಳ್ಕೊಂಡೇ ಕ್ಲಾಸ್ ತಗೊಂತಾ ಇರೋರು, ಅಂದ್ರೆ ಆ ಮಟ್ಟಿಗೆ ಬೆಳೆದಿದ್ದಾರೆ ಎಲ್ಲರೂ. ಸೊ ಹೀಗೆ ತುಂಬಾ ಜನ ಈ ಕೋರ್ಸಿನ ಬಗ್ಗೆ
ತಮ್ಮ ಅನಿಸಿಕೆಗಳನ್ನ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ. ಸೊ ಇವತ್ತು ನೋಡ್ವಿ ಒಬ್ರು ಹೇಳಿದ್ರು 3ನೇ ಸರಿ, ಮತ್ತೆ ಇನ್ನೊಬ್ರು ಶೋಭಾ ಮಾತಾಜಿ ಕ್ಲಾಸ್ನ ಅಟೆಂಡ್ ಮಾಡಿದ್ರಂತೆ, ಮತ್ತೆ ಅಟೆಂಡ್ ಮಾಡ್ತಿದ್ದಾರೆ. ಆ ತರ ಈ ಕ್ಲಾಸಸ್ ಇರುತ್ತೆ. ಯಾಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಂತಿದ್ರೆ ನಿಮ್ಗೆ ಸಮಾಧಾನನೇ ಆಗಲ್ಲ, ಇನ್ನೂ ಕೇಳ್ಬೇಕು ಅನ್ಸ್ತಾ ಇರುತ್ತೆ. ಸೊ ಅವಕಾಶನ ನೀವು ಸಹ ಎಲ್ಲ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಮತ್ತೆ ಜೂಮ್ ಕ್ಲಾಸಲ್ಲಿ ದಯವಿಟ್ಟು ಯಾರು ಸಹ ಶ್ರದ್ಧೆ ಇಲ್ಲದೆ ಬೇಕಾಬಿಟ್ಟಿಯ ಕೇಳ್ಬೇಡಿ. ಯಾಕಂದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ನಮ್ ಪುಣ್ಯ. ಅದನ್ನ ನಾವು ಆದಷ್ಟು ಸುಲಭ ಭಾಷೆಯಲ್ಲಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ ಕಡೆಯಿಂದನೂ ಶ್ರದ್ಧೆ ಇರ್ಬೇಕು ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಕ್ಲಾಸಲ್ಲಿ ಶ್ರದ್ಧೆಯಿಂದ ಕೇಳಿ. ಮತ್ತೆ ನೀವು ವಿಡಿಯೋ ಆನ್ ಮಾಡೋ ಅವಕಾಶ ಯೂಶಲಿ ಕೊಡೋದಿಲ್ಲ ನಾವು. ಬೈ ಚಾನ್ಸ್ ಏನಾದ್ರು ವಿಡಿಯೋ ಆನ್ ಇದ್ರೆ ದಯವಿಟ್ಟು ಯಾರಿಗೂ ಮುಜುಗರ ಆಗೋ ತರ ನಡ್ಕೋಬೇಡಿ. ಸರಿ, ದಯವಿಟ್ಟು ಒಳ್ಳೆ ತರದಲ್ಲಿ ಶಸ್ತ್ರಗಳನ್ನ ಹಾಕೊಂಡು ಆರೋಗ್ಯಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಪ್ರಶ್ನೆಗಳಿಗೆ ಉತ್ತರ ಕ್ಲಾಸ್ ಆದ ತಕ್ಷಣನೇ ನಾನು ನಿಮ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಮತ್ತೆ ಚಾಟ್ ಅಲ್ಲಿ ನೀವು ಮೆಸೇಜ್ ಹಾಕಿದ್ರು ನಾವು ಉತ್ತರವನ್ನ ಕೊಡ್ತೇವೆ. ಅದಲ್ಲದೆ ನೀವು ನಮ್ಮ ಅಡ್ಮಿನ್ಗಾಗ್ಲಿ ನನ್ಗಾಗ್ಲಿ ನೀವು ಮೆಸೇಜ್ ಮಾಡ್ಬೋದು ವಾಟ್ಸಪ್ ಅಲ್ಲಿ, ನಾವು ನಿಮ್ಗೆ ರಿಪ್ಲೈ ಮಾಡ್ತೇವೆ. ಇಲ್ಲ ಅಂದ್ರೆ ನಮ್ಗೆ ವಾಲಂಟಿಯರ್ ಅಂತ ಹೇಳಿ ಚಾಟ್ ಸಪೋರ್ಟ್ ಇದೆ, ಈ ಲಿಂಕ್ ಇದೆ, ನಾ ಈ ಲಿಂಕ್ ಅನ್ನು ಸಹ ಕಳಿಸ್ಕೊಡ್ತೇವೆ. ಇಲ್ಲ ಇಸ್ಕಾನ್ ವೆಬ್ಸೈಟ್ ಅಲ್ಲೂ ಸಹ ಲಿಂಕ್ ಇದೆ, ನೀವು ಅಲ್ಲಿ ನಿಮ್ ಪ್ರಶ್ನೆಗಳನ್ನ ಹಾಕಿದ್ರೆ ನಾವು ಉತ್ತರವನ್ನ ಕೊಡ್ತೇವೆ. ಯಾವ್ದೋ ನಡೀಲಿಲ್ಲ ಅಂದ್ರೆ ನಮ್ಮ ನಾಮನಿಷ್ಠ ದಾಸರ ಜಿಮೇಲ್ ಇಮೇಲ್ ID ಇದು, ಇಲ್ಲಿಗೆ ನಿಮ್ ಪ್ರಶ್ನೆಗಳನ್ನ ಕಳಿಸಿದ್ರೆ ಅವರೇ ಖುದ್ದಾಗಿ ನಿಮ್ಗೆ ಉತ್ತರವನ್ನ ಕೊಡ್ತಾರೆ. ಆಯ್ತಾ? ಮತ್ತೆ ಇನ್ನೊಂದು ತಿಳಿಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಭಗವಂತನ ಸೇವೆಗೋಸ್ಕರ ಡೊನೇಷನ್ ಲಿಂಕ್ ಗಳನ್ನ ದೇವಸ್ಥಾನಗಳಲ್ಲೆಲ್ಲ ಇರುತ್ತೆ, ಹಾಗೆ ಇಸ್ಕಾನ್ ಅಲ್ಲೂ ಸಹ ಇದೆ. ಆದ್ರೆ ನಮ್ಮ ಡೊನೇಷನ್ ಲಿಂಕ್ಗಳು ನಾವ್ ಮಾತ್ರ ಶೇರ್ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಮಾತ್ರ ಡೊನೇಷನ್ ಮಾಡಿ. ಅದನ್ ಬಿಟ್ಟು ತುಂಬಾ ಲಿಂಕ್ಗಳಿದಾವೆ ನಮ್ಮನ್ನ ಮೋಸ ಮಾಡಿ ನಮ್ಮಲ್ಲಿ ದುಡ್ಡನ್ನ ತಗೊಳಕ್ಕೋಸ್ಕರ ಬೇರೆ ಬೇರೆಯವರು ಹೇಗೋ ಇಸ್ಕಾನ್ ಅಂತ ಹೇಳಿ ಮೆಸೇಜ್ ಮಾಡಿ ನಿಮ್ಮ ಹತ್ರ ಎಲ್ಲ ದುಡ್ಡು ತಗೊಳ್ಳೋ ಅವಕಾಶಗಳು ಜಾಸ್ತಿ ಇದೆ. ಈ ನಡುವೆ ಅದು ತುಂಬಾ ಜಾಸ್ತಿನೂ ಆಗಿದೆ. ದಯವಿಟ್ಟು ನಮ್ ಕಡೆಯಿಂದ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ತಗೊಳಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಅನುಮಾನ ಇತ್ತು ಅಂದ್ರೆ ನಮ್ಗೊಂದು ಮೆಸೇಜ್ ಹಾಕಿ ಅಥವಾ ಅಡ್ಮಿನ್ ಅನ್ನ ಕೇಳಿ ನಂತರ ಭಗವಂತನ ಸೇವೆಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯವನ್ನ ಮಾಡ್ಬೋದು. ಇಲ್ಲಾಂದ್ರೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಫಸ್ಟ್ ಕ್ಲಾರಿಫೈ ಮಾಡ್ಕೊಂಡು ನಂತರ ಮಾಡಿ. ಹರೇ ಕೃಷ್ಣ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಕ್ಲಾಸು ಪ್ರತಿದಿನ ರೆಕಾರ್ಡಿಂಗ್ ಆಗುತ್ತೆ, ಮತ್ತೆ ಯೂಟ್ಯೂಬ್ ಲೈವ್ ಸಹ ಹೋಗ್ತೇವೆ. ಇವತ್ತು ಯೂಟ್ಯೂಬ್ ಲೈವ್ ಹೋಗ್ಲಿಲ್ಲ ಯಾಕಂದ್ರೆ ನಂದಿದ್ದು ಲಿಂಕ್ ಬೇರೆ ಆಯ್ತು. ಸೊ ಯೂಟ್ಯೂಬ್ ಲೈವ್ ಪ್ರತಿದಿನ ಹೋಗ್ತೇವೆ. ನಾವು ಮಾಡುವ ಪ್ರತಿಯೊಂದು ಕ್ಲಾಸು ಸಹ ಲೈವ್ ಯೂಟ್ಯೂಬ್ ಅಲ್ಲಿ ಅವೈಲಬಲ್ ಇರುತ್ತೆ. ಆ ಲಿಂಕ್ ಅನ್ನ ನಿಮ್ಗೆ ತೋರಿಸ್ತೇನೆ. ಇದು ನಮ್ಮ ಇಸ್ಕಾನ್ ಮಂಗಳೂರಿನ ವೆಬ್ಸೈಟ್. ಕೋರ್ಸ್ಗಳ ಬಗ್ಗೆ ಮತ್ತೆ ಪುಸ್ತಕಗಳ ಪಡ್ಕೊಳ್ಳೋದು ಬಗ್ಗೆ, ಮತ್ತೆ ಫ್ರೀ ಪುಸ್ತಕಗಳು ಸಾಫ್ಟ್ ಕಾಪಿಗಳು, ಮತ್ತೆ ಡೊನೇಷನ್ ಮಾಡೋದು, ಮತ್ತೆ ಪ್ರಶ್ನೆಗಳನ್ನ ಕೇಳೋದು, ಎಲ್ಲದ್ರ ಬಗ್ಗೆ, ಮತ್ತೆ ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಕಾರ್ಯಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ ಎಲ್ಲ ತಿಳ್ಕೊಬಹುದು ನೀವು ಇಸ್ಕಾನ್ ವೆಬ್ಸೈಟ್ ಇಂದ. ಅದಾದ ನಂತರ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ಕೊಳ್ಳೋ ಲಿಂಕು ಸಹ ಉಂಟು. ಮತ್ತೆ ಬೇರೆ ಬೇರೆ ಅಧ್ಯಯನ ಲೆವೆಲ್, ಈಗ ನಾ ಲೆವೆಲ್ 1 ಅಂತ ಹೇಳಿದ್ನಲ್ವಾ, ಮುಂದೆ ಭಕ್ತಿ ವೃಕ್ಷ ಇದೆ, ಭಕ್ತಿ ಶಾಸ್ತ್ರ ಇದೆ, ಅದ್ರ ಬಗ್ಗೆನೂ ಎಲ್ಲಾ ಭಾಷೆಗಳಲ್ಲೂ ಬೇಕಾಗಿರೋ ಪುಸ್ತಕಗಳು, ಕ್ಲಾಸಸ್ ಬಗ್ಗೆ, ಕ್ವಿಜ್ ಬಗ್ಗೆ ಎಲ್ಲವನ್ನ ನೀವು ತಿಳ್ಕೊಬಹುದು. ಮತ್ತೆ ತುಂಬಾ ಇಂಪಾರ್ಟೆಂಟು ಕ್ವಿಜ್ ಇರುತ್ತೆ ನಿಮ್ಗೆ ಪ್ರತಿದಿನ. ದಯವಿಟ್ಟು ಎಲ್ಲರೂ ಆ ಕ್ವಿಜ್ ಅನ್ನ ಅಟೆಂಡ್ ಮಾಡಿ, ಕೊನೆಯಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಮತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಮ್ಮ ಪ್ರತಿ ಕ್ಲಾಸು ಎಲ್ಲರ ಕ್ಲಾಸು ಸಹ ಅಲ್ಲಿ ಪ್ರತಿದಿನ ಲೈವ್ ಬರುತ್ತೆ. ಭಗವಂತನ ಸೇವೆ ಬೆಳಗಿನ ಜಾವ, ಸಾಯಂಕಾಲದ್ದು ಸೇವೆ, ಪೂಜೆ, ಹಬ್ಬ ಹರಿದಿನಗಳದೆಲ್ಲ ಲೈವ್ ಬರುತ್ತೆ. ಸೊ ನೀವೆಲ್ಲ ನೋಡಿ ಸಂತೋಷ ಪಡ್ಬೋದು. ಆ ಸೌಕರ್ಯಗಳನ್ನು ಉಪಯೋಗಿಸ್ಕೊಳ್ಳಿ. ಮತ್ತೆ ಫೇಸ್ಬುಕ್ ಪೇಜಲ್ಲೂ ಸಹ ನಾವು ಇನ್ಫಾರ್ಮೇಶನ್ಸ್ಗಳನ್ನ ಹಾಕ್ತೇವೆ. ಸೊ ನೀವಲ್ಲಿ ಸಹ ನಮ್ಮನ್ನ ಫಾಲೋ ಮಾಡ್ಬೋದು. ಸೊ ಇದು ನಮ್ಮ ಭಗವದ್ಗೀತೆಯ ಕ್ಲಾಸ್ಗೆ ಬೇಕಾಗಿರುವ ಕೆಲವೊಂದು ಮುಖ್ಯವಾದ ಏನ್ ಹೇಳ್ಬೋದು ನಮ್ಮ ತಯಾರಿಗಳು ಅಲ್ವಾ ಇವು. ಸೊ ಈಗ ನಾನು ಹಾಗೆ ಹೇಳ್ದಾಗೆ ಭಗವಂತನ ಬಗ್ಗೆ ತಿಳ್ಕೊಬೇಕಾದ್ರೆ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಮತ್ತೇನ್ ಬೇಕು, ನಮ್ಗೆ ಸಂಕಲ್ಪ ಮಾಡ್ಬೇಕು. ನಾವು ಆಯ್ತಪ್ಪ ನಾನು ಬಂದ್ಬಿಟ್ಟಿದ್ದೇನೆ ಕೃಷ್ಣನ್ ಬಗ್ಗೆ ತಿಳ್ಕೊಳಕ್ಕೆ, ಕೃಷ್ಣ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಯಾಕೆಲ್ಲರೂ ಭಗವದ್ಗೀತೆ ಭಗವದ್ಗೀತೆ ಅಂತಾರೆ, ನಾವ್ ಯಾಕೆ ಭಗವದ್ಗೀತೆ ತಿಳ್ಕೊಬೇಕು
ಅಂದಾಗ ದಯವಿಟ್ಟು ಪೂರ್ತಿ ತಿಳ್ಕೊಂಡ ನಂತರ ಮತ್ತೆ ನೀವು ನಾನು ಅದನ್ನ ಪಾಲಿಸ್ಬೇಡವಾ, ಬೇರೆಯವ್ರಿಗೆ ಹೇಳ್ಬೇಡ, ಅದನ್ನ ನೀವು ಆಮೇಲೆ ಯೋಚನೆ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಈ 18 ದಿನ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀವು ಈ 18 ದಿನ ಕ್ಲಾಸನ್ನ ಅಟೆಂಡ್ ಮಾಡ್ತೀರಾ ಅಂತ ನೀವು ಸಂಕಲ್ಪ ಮಾಡಿದ್ರೇನೆ ಸಹ ನಿಮ್ ಕೈಲಿ ಆಗತ್ತೆ. ಅಟೆಂಡ್ ಮಾಡ್ದಾಗ್ಲೇನೆ ನಿಮ್ಗೆ ಅದು ತಿಳ್ಕೊಳ್ಳೋ ಶಕ್ತಿ ಆಗತ್ತೆ ಅಲ್ವಾ. ದಯವಿಟ್ಟು ಅಟೆಂಡ್ ಮಾಡಿ. ಎಷ್ಟೋ ಸರಿ ಮನ್ಸಿಗೆ ನೋವಾಗತ್ತೆ, ಬೇಜಾರಾಗತ್ತೆ, ನೀವ್ ಇರ್ಬಾರ್ದು ಪರಿಸ್ಥಿತಿಯಲ್ಲಿ ಇರ್ತೀರಾ, ಕ್ಲಾಸ್ ಬೇಡಪ್ಪ ಅಂತ ಅನ್ಸುತ್ತೆ. ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಟು ದಿನದೊಂದೇ ಒಂದು ಅವರು ಭಗವಂತನಿಗೋಸ್ಕರ ಇಡಿ, ನಮಗೋಸ್ಕರ ಇಡಿ. ಭಗವಂತನಿಗೆ ನಿಮ್ಗೋಸ್ಕರ ಇಟ್ಕೊಂತೀರ 1 hour. ಸೊ ಹಾಗಾಗಿ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಸೊ ನಾನು ಹೇಳ್ತೇನೆ, ನಾನು ಹೇಳಾದ್ಮೇಲೆ ನನ್ನ ಜೊತೆ ನೀವು ಹೇಳ್ಬೋದು. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾಮಯಂ ದದಾತಿ ಸ್ವಪದಾನಿತಂ. ನಾವು ಗುರುಗಳ ಆಶ್ರಯನ ಪಡ್ಕೊಂಡ್ವಿ. ಗುರುಗಳೇ ದಯವಿಟ್ಟು ನಮ್ಗೆ ಭಗವದ್ಗೀತಾ ಓದಿ ಅದನ್ನ ತಿಳ್ಕೊಳ್ಳೋ ಅವಕಾಶ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ಗುರುಗಳಾದ ಪ್ರಭುಪಾದರ ಆಶೀರ್ವಾದನು ಸಹ ಪಡ್ಕೊಳ್ಳೋಣ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಅದಾದ ನಂತರ ಭಗವಂತನ ಭಕ್ತರಾದ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಇವರ ಆಶೀರ್ವಾದನು ಪಡ್ಕೊಂಡು ಕೃಷ್ಣ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಭಗವಂತನ ಆಶ್ರಯ ಪಡ್ಕೊಂಡು ನಾನು 18 ದಿನಗಳ ಎಲ್ಲಾ ಭಗವದ್ಗೀತೆ ತರಗತಿಗಳನ್ನು ತಪ್ಪದೆ ಹಾಜರಾಗಲಿದ್ದೇನೆ. ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲಾ ಪ್ರಭುಪಾದರ ಆಶೀರ್ವಾದದಿಂದ ನಾನು ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಮನ್ಸಲ್ಲಿ ಮಾಡ್ಕೊಂಬಿಡಿ ಆ ಸಂಕಲ್ಪನ. ಇಷ್ಟೇ ಕಷ್ಟ ಆದ್ರೂ ಈ 18 ದಿನಗಳಲ್ಲಿ ನಾನು ಈ ಭಗವದ್ಗೀತೆನ ಕೇಳ್ತೇನೆ, ತಿಳ್ಕೊಂತೇನೆ, ಎಷ್ಟಾಗುತ್ತೋ ಅಷ್ಟು. ದಯವಿಟ್ಟು ಮನ್ಸನ್ನ ಗಟ್ಟಿ ಮಾಡಿ ಕುತ್ಕೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಎಲ್ಲರೂ ಸಂಕಲ್ಪ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ನಿಮ್ಗೆ ಬರುವ ಕಾಮನ್ ಪ್ರಶ್ನೆಗಳು, ಯಾವ್ದು ವಾಟ್ಸಪ್ ಗ್ರೂಪು, ಯಾವ್ದು ಕ್ಲಾಸ್ ಲಿಂಕು, ಎಲ್ಲಿದೆ ಕೋರ್ಸ್ ಮೆಟೀರಿಯಲ್, PPT ಯಾವ್ದು, ಕ್ವಿಜ್ ಲಿಂಕ್ ಯಾವ್ದು, ಇವೆಲ್ಲದಕ್ಕೂ ನಾವು ಅಡ್ಮಿನ್ ಅವರು ನಿಮ್ಗೆ ಕಳಿಸ್ತಾ ಇರ್ತಾರೆ ಇನ್ಫಾರ್ಮೇಶನ್. ಇಲ್ಲಾಂದ್ರೆ ಈ ಲಿಂಕ್ಸ್ ಎಲ್ಲ ಅವೈಲಬಲ್ ಇದೆ. ನಾವು ಈ ಫೈಲ್ ನ ಶೇರ್ ಮಾಡ್ತೀವಿ ನಿಮ್ಮ ಹತ್ರ. ಸರ್ಟಿಫಿಕೇಟು ಸಹ ನಿಮ್ಗೆ ಕೊನೆಯಲ್ಲಿ ಎಲ್ಲಾ ಕ್ವಿಜ್ ಅನ್ನ ಮಾಡಿದವರಿಗೆ ಸರ್ಟಿಫಿಕೇಟ್ ಕೊಡ್ತೇವೆ. ಸೊ ನೀವು ಸಹ ಸರ್ಟಿಫಿಕೇಟ್ ನ ಪಡ್ಕೋಬಹುದು. ಎಕ್ಸಾಮ್ಸ್ ನ ಹೋಗ್ತಾ ಡಿಫಿಕಲ್ಟ್ ಆಗುತ್ತೆ. ನೀವು ಫಸ್ಟ್ ಲೆವೆಲ್ ಅಲ್ವಾ, ಅಷ್ಟು ಕಷ್ಟ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಕ್ವಿಜ್ ಅನ್ನ ತಗೊಳ್ಳಿ. ಹೀಗೆ ತುಂಬಾ ಪ್ರಶ್ನೆಗಳಿಗೆ ಮುಂದೆ ಉತ್ತರ ಸಿಗ್ತಾ ಹೋಗುತ್ತೆ ನಿಮ್ಗೆ. ನಾವಿದ್ದೇವೆ ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲಿಕ್ಕೆ. ಸೊ ಇದನ್ನೆಲ್ಲ ಹೇಳ್ತಾ ಇವತ್ತೊಂದು ಸ್ವಲ್ಪ 8 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟಿದ್ದೇನೆ, ಯಾಕಂದ್ರೆ ಮುಂಚೆ ನಾವೆಲ್ಲ ಮಾತಾಡಿದ್ವಲ್ಲ. ಸೊ 8 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟೆ. ನಾಳೆಯಿಂದ 1 hour ಅಷ್ಟೇ ಕರೆಕ್ಟ್ ಕ್ಲಾಸ್ ಅನ್ನ ಮುಗಿಸ್ತೇವೆ. ತುಂಬಾ ದೊಡ್ಡ ಅಧ್ಯಾಯ ಆದ್ರೆ ಒಂಚೂರು ಎಕ್ಸ್ಟ್ರಾ ಟೈಮ್ ತಗೊಂತೇನೆ, ಜಾಸ್ತಿ ಶ್ಲೋಕಗಳು ನಿಮ್ಗೆ ತಿಳಿಸೋ ಅಂತದಿದ್ರೆ. ಸೊ ಹಾಗಾಗಿ ಇವತ್ತಿನ ಪರಿಚಯಗಳನ್ನ ಇಲ್ಲೇ ನಿಲ್ಲಿಸ್ತೇನೆ. ನಾವು ಈ 18 ದಿನದಲ್ಲಿ ಭಗವಂತ ನಮ್ಗೆ ಏನ್ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ, ಆಳವಾದ ಜ್ಞಾನಕ್ಕೆ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ಳೋಣ. ಸೊ ಈ ಅತೀಂದ್ರಿಯತೆ ಪ್ರಯಾಣ ಪ್ರಾರಂಭಿಸೋಣ. ಎಲ್ಲರಿಗೂ ಸ್ವಾಗತ. ಯಾರ್ಯಾರು ಲೇಟಾಗಿ ಬಂದ್ರು ಅವ್ರಿಗೆಲ್ಲರಿಗೂ ಸ್ವಾಗತ. ಅರ್ಜುನನ ಗೊಂದಲ ಮತ್ತೆ ಅವನ ಸಮಸ್ಯೆ ನಮ್ಗೆ ಹೊಂದ್ಕೊಳತ್ತೆ. ಅರ್ಜುನನ್ಗೆ ಕೃಷ್ಣ ಹೇಳಿದ ಸಮಾಧಾನ, ಅವರು ಉಪದೇಶ ಮಾಡಿದ್ದೆಲ್ಲ ನಮ್ಗೆ ಹೆಂಗೆ ಅನ್ವಯಿಸುತ್ತೆ, ನಾವ್ ಯಾಕೆ ಓದ್ಬೇಕು, ಹೆಂಗ್ ಪಾಲಿಸ್ಬೇಕು, ಇದು ನಾವ್ ಈ 18 ದಿನಗಳಲ್ಲಿ ತಿಳ್ಕೊಂತೇವೆ ಅಲ್ವಾ. ಇದನ್ನ ನಾವು ತಿಳ್ಕೊಂತೇವೆ. ಸೊ ಇದನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಸಹ
ಭಗವದ್ಗೀತೆಯ ಸಾರದ ಬಗ್ಗೆ ತಿಳ್ಕೊಳ್ಳೋಕೆ ನಾನು ಎಲ್ಲಾನು ಮನಸಾರೆ ಪ್ರೀತಿಯಿಂದ ಕೇಳ್ಕೊಂತಾ ಇದ್ದೇನೆ. 18 ದಿವಸ ಸಹ ಅಟೆಂಡ್ ಮಾಡಿ, ಕಂಪ್ಲೀಟ್ಲಿ ಫ್ರೀ, ಎಲ್ಲ ಕೋರ್ಸಸ್ ಫ್ರೀ, ಕ್ವಿಝು ಫ್ರೀ, ಸರ್ಟಿಫಿಕೇಟು ಸಹ ಫ್ರೀ, ಎಲ್ಲ ಫ್ರೀ. ಎಲ್ಲ ಪ್ರಯೋಜನಗಳನ್ನ ಉಪಯೋಗಿಸ್ಕೊಂಡು ಭಗವಂತನ ಸೇವೆಗೆ, ಭಗವಂತನ ತಿಳ್ಕೊಳಕ್ಕೆ, ಭಗವದ್ಗೀತೆ ಏನು ಅಂತ ಇನ್ನೂ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಯಾರ್ಯಾರಿಗೆ ಪ್ರಶ್ನೆ ಇದೆ ದಯವಿಟ್ಟು ಕೇಳಿ. ಚಾಟ್ ವಿಂಡೋದಲ್ಲಿ ಪ್ರಶ್ನೆ. ಹರೇ ಕೃಷ್ಣ, ಹರೇ ಕೃಷ್ಣ. ಯಾರ್ಯಾರು ಲೇಟಾಗಿ ಬಂದ್ರು ಅವರಿಗೆಲ್ಲ ನನ್ನ ಹೆಸರು ಮಂಜುಳಾ. 18 ದಿನ ನೀವು ನನ್ನ ಜೊತೆ ಇರ್ತೀರಾ, ನಾನ್ ನಿಮ್ ಜೊತೆ ಇರ್ತೇನೆ. ಹರೇ ಕೃಷ್ಣ. ರೆಕಾರ್ಡಿಂಗ್ ಯೂಟ್ಯೂಬ್ ಅಲ್ಲಿ ಹೇಳಿದ್ದೇನೆ ಮಾತಾಜಿ, ಪ್ರತಿದಿನ ರೆಕಾರ್ಡಿಂಗ್ ಆಗತ್ತಲ್ವಾ, ಆದ ತಕ್ಷಣ ಲೈವ್ ಇರುತ್ತಲ್ವಾ, ಆ ಲೈವ್ ಲಿಂಕ್ ಸಹ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ತೀವಿ. ನೀವು ಬೈ ಚಾನ್ಸ್ ಮಿಸ್ ಆದ್ರೆ ಅಲ್ಲಿ ನೋಡ್ಕೋಬಹುದು. ಆದ್ರೂ ದಯವಿಟ್ಟು ಮಿಸ್ ಮಾಡ್ಕೊಂಬೇಡಿ, ಆಯ್ತಾ? ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಯಾರಿಗಾರು ಪ್ರಶ್ನೆ ಇದ್ದಲ್ಲಿ ಕೈ ರೇಸ್ ಮಾಡ್ಬೋದು. ಆಲ್ರೆಡಿ ಯಾರು ರೇಸ್ ಮಾಡಿದ್ರು ಅವ್ರ ಕೈ ಇಳಿಸ್ಬೋದು. ಮುಂಚೆ ರೇಸ್ ಮಾಡಿದ್ದವರು, ಪ್ರಶ್ನೆ ಇದ್ದವ್ರು ಮಾತ್ರ ಕೈ ರೇಸ್ ಮಾಡ್ಬೋದು. ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನೀಲಕಾಂತ್ ಪ್ರಭುಜಿ ಹರೇ ಕೃಷ್ಣ. ಹರೇ ಕೃಷ್ಣ ವಿದ್ಯಾ ಮಾತಾಜಿ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ನಾಳೆ ಎಲ್ಲರೂ 7 ಗಂಟೆಗೆ ಸಿದ್ಧರಾಗಿ ಬಂದ್ಬಿಡಿ. ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ಯಾಕೆ ಬಂತು, ಯಾಕೆ ತಿಳ್ಕೋಬೇಕು ಭಗವದ್ಗೀತೆ, ಯಾಕೆ ಕಾರಣಕ್ ಭಗವದ್ಗೀತೆ ಬಂತು, ಯಾವ ಪರಿಸ್ಥಿತಿಲಿ ಭಗವಂತ ಈ ಮಾತುಗಳನ್ನ ಹೇಳೋ ಸಂದರ್ಭ ಬಂತು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ಹರೇ ಕೃಷ್ಣ, ಹರೇ ಕೃಷ್ಣ. ಐಫೋನ್ ಅವ್ರ ಕೈ ರೇಸ್ ಮಾಡಿದ್ದಾರೆ, ಹೇಳಿ. ಹರೇ ಕೃಷ್ಣ. ಇಲ್ಲ ಮೇಡಮ್, ನಾನೇನ್ ಕೈ ರೇಸ್ ಮಾಡಿರ್ಲಿಲ್ಲ, ಸೊ ಅದ ಹಳೇದ್ ಅನ್ಸುತ್ತೆ. ಎನಿವೇಸ್ ಥ್ಯಾಂಕ್ ಯು ಮೇಡಮ್, ಇವತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಈ 18 ದಿನದ ಸಂಕಲ್ಪ ಆಗಿದೆ. 15 ದಿನ ನಿಮ್ ಜೊತೆ ನಡೀತೀವಿ, ಕಲಿತೀವಿ, ಅದು ಇಂಪಾರ್ಟೆಂಟ್. ನಡೆಯೋಣಂತೆ. ಸರಿ ಸರಿ, ತುಂಬಾ ಸಂತೋಷ. ಹರೇ ಕೃಷ್ಣ. ಆಕ್ಚುಲಿ ಇನ್ನೊಂದು ಸಂತೋಷ ಏನು ಅಂದ್ರೆ ಎಲ್ಲಾ ವಯಸ್ಕರು ಇದ್ದಾರೆ, ಚಿಕ್ಕವರು ಇದ್ದಾರೆ, ದೊಡ್ಡವರು ಇದ್ದಾರೆ. ಅದೊಂದು ಸಂತೋಷ. ಎಲ್ಲಾರ್ಗೂ ಸಹ ನಿಮ್ಗೆ ಕೊನೆಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೆಂಗೆ ಭಗವದ್ಗೀತೆ ಪ್ರತಿಯೊಬ್ರಿಗೂ ಸಹ ಬೇಕಾಗಿರೋ ವಿದ್ಯೆ ಆಗುತ್ತೆ ಅಂತ. ನಿಮ್ಗೆ ಹೋಗ್ತಾ ಹೋಗ್ತಾ ತುಂಬಾ ಚೆನ್ನಾಗಿ ತಿಳ್ಕೊಂತೀರಾ. ಅವಕಾಶನ ಕಳ್ಕೊಂಬೇಡಿ. ಹರೇ ಕೃಷ್ಣ. ವಿದ್ಯಾ ಮಾತಾಜಿ ಕೈ ರೇಸ್ ಮಾಡಿದ್ದಾರೆ. ಸಾರಿ, ವಿದ್ಯಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮೇಡಮ್, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ. ಇವತ್ತೇ ಫಸ್ಟ್ ಜಾಯ್ನ್ ಆಗಿದ್ದು. ಮುಂದಕ್ಕೆ ಆ ಸಂಕಲ್ಪ ಹಾಗೆ ಕಂಟಿನ್ಯೂ ಆಗಿ 4 ಜನಕ್ಕೆ ಉಪಯೋಗ ಆಗೋ ತರಾನೇ ಆಗ್ಲಿ ಮೇಡಮ್. ಎಲ್ಲಾರು ಒಳ್ಳೇದಾಗ್ಲಿ. ಲೈವ್ ನೋಡ್ತಾ ಇರೋರು, ಲೈವ್ ಶೇರ್ ಮಾಡೋರು, ಎಲ್ಲರಿಗೂ ಸೇವೆ ಫಲ ಸಿಗ್ಲಿ. ಸರ್ವಂ ಕೃಷ್ಣ ಅರ್ಪಣಮಸ್ತು ಮೇಡಮ್. ಹರೇ ಕೃಷ್ಣ ಮಾತಾಜಿ, ತುಂಬಾ ಸಂತೋಷ. SR ರೆಡ್ಡಿ ಪ್ರಭುಜಿ ಹರೇ ಕೃಷ್ಣ. ಹರೇ. Hello. The roots of Hinduism is no one can trace. I'm sorry, please come again, Prabhuji. The roots of Hinduism no one can trace. But what you are giving the information is, really it's a beautiful meaning. Thank you so much, Prabhuji. So since I was a child, I was studying, but a few years back I left it. But again, I would like to come back. Because of that reason, I was joined the class. Thank you. Thank you for your beautiful information. Thank you so much, Prabhuji. Thank you. I would really appreciate if you get the information for next 18 days also. You will be completely, mesmerized by the information. So, tumba khushi aitu Prabhuji. Tumba santosha aitu. Anuradha Mataji, Hare Krishna. Hare Krishna Mataji. Namaste Mataji. Namaste. ಮಾತಾಜಿ ಕ್ಷಮಿಸಿ, ಸ್ವಲ್ಪ ಲೇಟ್ ಆಯ್ತು ನಾನು ಜಾಯಿನ್ ಆಗಿದ್ದು. ಆಚೆ ರಾಮರ ಉತ್ಸವ ಇತ್ತು, ಅಲ್ಲಿ ಮರ್ತೋಗ್ಬಿಟ್ಟಿತ್ತು, ಅಲ್ಲೇ ಇದ್ಬಿಟ್ಟಿದ್ದೆ ನಾನು. ಪಾನ್ಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಆಯ್ತಾ ಮಾತಾಜಿ?
ಆಯ್ತು ಮಾತಾಜಿ, ಇವತ್ತು ಉತ್ಸವ ಬರ್ತಾ ಇತ್ತು, ಹಂಗಾಗಿ ಅಲ್ಲೇ ಸಂತೋಷ ಮಾತಾಜಿ. ಹಾಗಾಗಿ ಲೇಟ್ ಆಯ್ತು ಜಾಯಿನ್ ಆಗಿದ್ದು, ಕ್ಷಮಿಸಿ ಮಾತಾಜಿ. ನಂದು ಸೆಕೆಂಡ್ ಕ್ಲಾಸ್ ಶೋಭಾಮಯ ಕ್ಲಾಸ್ ಅಟೆಂಡ್ ಮಾಡಿದ್ದೆ ನಾನು, ಇದು ಸೆಕೆಂಡ್ ಕ್ಲಾಸ್ ಅಟೆಂಡ್. ತುಂಬಾ ಸಂತೋಷ ಮಾತಾಜಿ, ತುಂಬಾ ಸಂತೋಷ. ಹಾ, ಮತ್ತೆ ನಾಳೆ ಮಾಡಿ ಮಿಸ್ ಮಾಡ್ಕೊಂಬೇಡಿ. ಹಾ ಮಾತಾಜಿ, ಮಿಸ್ ಮಾಡಲ್ಲ ಮಾತಾಜಿ, ನಾಳೆಯಿಂದ ಗ್ಯಾರಂಟಿ ಅಟೆಂಡ್ ಆಗ್ತೀನಿ ಕರೆಕ್ಟ್ ಟೈಮಿಗೆ. ಸರಿ ಮಾತಾಜಿ, ಸರಿ ಮಾತಾಜಿ, ಸಂತೋಷ. ಧನ್ಯವಾದಗಳು. ಹಾ ಮಾತಾಜಿ, ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ, ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ, ಅವ್ರು ಮರ್ತ್ಬಿಟ್ರ ಅಂತ. ನಿರ್ಮಲಾ ಮಾತಾಜಿ ಹೇಳಿ, ಹರೇ ಕೃಷ್ಣ. ನಮಸ್ತೆ ಗುರುಜಿ. ಮಾತಾಜಿ ಗುರುಜಿ ಹೇಳ್ಬೇಡಿ, ಮಾತಾಜಿ ಹೇಳಿ ಸಾಕು ಮಾತಾಜಿ. ನನ್ನ ಹೆಸರು ನಿರ್ಮಲಾ ಅಂತ. ಹೇಳಿ. ಮಾತಾಜಿ, ನಾನು ಇವಾಗ 2 days 3 days ಕೇಳ್ತೀವಿ. ನಾನು ಫಸ್ಟ್ ಟೈಮ್ ಈ ಕ್ಲಾಸ್ ಕೇಳ್ತಾ ಇರೋದು. ತುಂಬಾ ಇಷ್ಟಪಟ್ಟು ತುಂಬಾ ರೀತಿಯಿಂದ ಕೇಳ್ಬೇಕು ಅಂತ ಆಸೆ ಇತ್ತು. ಇವಾಗ ನಾವು 2-3 ದಿವಸ ಕೇಳಿ ಏನಾದ್ರೂ ಒಂದ್ ದಿವಸ ಸಮಯ ಕೇಳಕ್ ಆಗಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ಲಿಂಕ್ ಕಳಿಸ್ತೀರಾ, ನಾವು ಕೇಳ್ತೀವಿ. ಮತ್ತೆ ನಾವ್ ಏನಾದ್ರೂ ಇದನ್ನ ಕೇಳಿದಿಲ್ಲ ಇದ್ರೆ ಏನಾದ್ರೂ ಪಾಪನ ಇಲ್ಲ ಏನಾನ ಅಂತ ಕೇಳ್ತಾ ಅಯ್ಯೋ ಇಲ್ಲ ಮಾತಾಜಿ. ಆಕ್ಚುಲಿ ಭಗವಂತ ಹೇಳಿರೋದನ್ನ ಕೇಳ್ದೇನೆ ನಮ್ ಜೀವನ ನಾವ್ ಹೆಂಗಂದ್ರ ಹಂಗ್ ಬೆಳೆಸ್ಕೊಂಡಾಗ ಜಾಸ್ತಿ ಚಾನ್ಸಸ್ ಜಾಸ್ತಿ ನಾವ್ ತಪ್ಪುಗಳನ್ನ ಮಾಡಿ ಪಾಪಗಳನ್ನ ಮಾಡೋದ್ ಜಾಸ್ತಿ ಅಲ್ವಾ? ಹಾಗೆ ಪಾಪಗಳನ್ನ ಮಾಡೋ ಅವಕಾಶ ಆಯ್ತಾ? ಹೌದು, ಏಕೆಂದ್ರೆ ನಾನು ಜೀವನದಲ್ಲಿ ನೊಂದಿದ್ದೀನಿ, ತುಂಬಾ ಕಷ್ಟಗಳು ಬಿದ್ದಿದ್ದೀನಿ. ನನಗೆ ಭಗವದ್ಗೀತೆ ಕೇಳ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ಆ ಸಂದರ್ಭ ನನ್ಗೆ ಇವಾಗ ಬಂದಿದೆ. ಬೈ ಚಾನ್ಸ್ ನನ್ಗೆ ಏನಾನ ಪರಿಸ್ಥಿತಿ ಇದ್ದಾದ್ರೆ ಕೇಳಿಲ್ಲ ಅಂದ್ರೆ ಅಪರಾಧನ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಮಾತಾಜಿ, ನೀವು ಆರಾಮಾಗೆ ನೀವು ಕ್ಲಾಸ್ ಲೈವ್ ಕ್ಲಾಸಸ್ ಇರುತ್ತೆ ಯೂಟ್ಯೂಬ್ ಲಿಂಕ್ ಅಲ್ಲಿ ಆಯ್ತಾ? ತೆಗಿಯಲ್ಲ ನಾವ್ ಯಾವ್ದೇ ಕಾರಣಕ್ಕೂ. ನೀವ್ ಯಾವಾಗ ಸಮಯ ಆಗುತ್ತೋ ಅವಾಗ ಕೇಳಿ ಆಯ್ತಾ? 1 hour ಕ್ಲಾಸ್ ನ ಕೇಳ್ಬಿಡಿ. ಅದಾದ್ಮೇಲೆ ಪ್ರಶ್ನೆದು ಸಹ ಲೈವ್ ಇರುತ್ತೆ, ನೀವ್ ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. 1 hour ಕ್ಲಾಸ್ ನ ಆ ದಿನದಲ್ಲಿ ಹೆಂಗಾರು ಮಾಡಿ ಕೇಳಿಸ್ಕೊಳ್ಳಿ ಆಯ್ತಾ? ಅವತ್ತಾಗ್ಲಿಲ್ಲ ಮತ್ತೆ ಅದು ಕಂಟಿನ್ಯೂ ಮಾಡಬಹುದು ಬೇರೆ ಟೈಮಲ್ಲಿ. ಆ ಟೈಮಲ್ಲಿ ಬರ್ಲಿಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಕಂಟಿನ್ಯೂ ಮಾಡಿ ಅಂತ. ತೊಂದ್ರೆ ಇಲ್ಲ ಮಾತಾಜಿ, ಅಟೆಂಡ್ ಮಾಡ್ಬೋದು, ಕೇಳಿಸ್ಕೊಳ್ಳಿ ಆದ್ರೆ ಆಯ್ತಾ? ಓಕೆ, ಥ್ಯಾಂಕ್ ಯು ಮಾತಾಜಿ. ಸಂತೋಷ ಮಾತಾಜಿ, ಸಂತೋಷ. ಪ್ರಹ್ಲಾದ್ ಪ್ರಭುಜಿ, ಹರೇ ಕೃಷ್ಣ. 1 second. ಪ್ರಹ್ಲಾದ್ ಪ್ರಭುಜಿ ಹೇಳಿ. ಪ್ರಹ್ಲಾದ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಂತೀರಾ? ಹಲೋ, ಹರೇ ಕೃಷ್ಣ. ಭಗವದ್ಗೀತೆ ಎಲ್ಲ ಶ್ಲೋಕವನ್ನು ಕನ್ನಡದಲ್ಲಿ ಅರ್ಥವಾಗುವಾಗ ಹೇಳ್ತೀರಾ? ಪ್ರಭುಜಿ, ಎಲ್ಲಾ ಶ್ಲೋಕಗಳನ್ನ ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ 1 hour ಮಾತ್ರ ಇರುತ್ತೆ. ಆ ಅಧ್ಯಾಯಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಸಂಕ್ಷಿಪ್ತವಾಗಿ ನಿಮ್ಗೆ ತಿಳಿಸ್ಕೊಳಕ್ಕೆ ಒಂದೊಂದು ಶ್ಲೋಕವನ್ನ ಹಾಕಿ ಅದ್ರ ಅರ್ಥನ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೇವೆ ಆಯ್ತಾ? ಅಂದ್ರ ಆ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕ ಬರ್ತಾವೋ ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀರಾ? ಇಂಪಾರ್ಟೆಂಟ್ ಶ್ಲೋಕಗಳನ್ನ ಹಾಕಿ ಅದ್ರದ್ ಬಗ್ಗೆ ಅಷ್ಟೇ ಹೇಳ್ತೀರಾ? ಇಂಪಾರ್ಟೆಂಟ್. ಮತ್ತೆ ಆ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾರೆ ಭಗವಂತ ಅಂತ ಹೇಳಿ ಸಂಕ್ಷಿಪ್ತವಾಗಿ ಕೊನೆಯಲ್ಲಿ ಹೇಳ್ತೇವೆ ಆಯ್ತಾ? ಪ್ರತಿಯೊಂದು ಶ್ಲೋಕದ ಅರ್ಥ ಹೇಳೋದಲ್ಲ. ಪ್ರತಿಯೊಂದು ಶ್ಲೋಕದ ಅರ್ಥ 1 hour ಹೇಳಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಪ್ರಭುಜಿ. ಇದು ನಮ್ದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ಗೆ ಹೋಗ್ತಾ ನಾವು ಪ್ರತಿಯೊಂದು ಶ್ಲೋಕನು ತಿಳ್ಕೊಂಡು ಹೋಗ್ತೇವೆ ಆಯ್ತಾ? ಇದು ಮೊದಲನೇ ಲೆವೆಲ್. ಏನಿದೆ ಭಗವಂತ ಏನ್ ಹೇಳ್ತಾ ಇದಾರೆ ಭಗವದ್ಗೀತೆಯಲ್ಲಿ ಅಂತ ತಿಳ್ಕೊಳ್ಳೋದು ಇದು ಮೊದಲನೇ ಲೆವೆಲ್. ಹಾಗಾಗಿ ಒಂದು ಕಿರು ಪರಿಚಯ ತರ. ಸೊ ನಾವು ಇಂಪಾರ್ಟೆಂಟ್ ಶ್ಲೋಕಗಳನ್ನ ಒಂದೊಂದನು ಅರ್ಥ ಹೇಳಕ್ ಹೋದ್ರೆ ನೀವು 2ನೇ ಚಾಪ್ಟರ್ ನೋಡಿದ್ರೆ ನಮ್ಗೆ 60-70 ಶ್ಲೋಕಗಳೆಲ್ಲ ಇದೆ. ನಾವ್ ಹೇಗೆ ಅಂದ್ರೆ 1 hour ಅಲ್ಲಿ ಪೂರ್ತಿ ತಿಳಿಸ್ಲಿಕ್ಕೆ ಕಷ್ಟ ಆಗತ್ತಲ್ಲ ಪ್ರಭುಜಿ ಅಲ್ವಾ? ಅಂದ್ರ ಆ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳಿದಾನ ಅರ್ಜುನ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀರಾ? ಸಂಪೂರ್ಣವಾಗಿ ಏನ್ ಹೇಳಿದ್ದಾರೆ ಅಂತ ನಿಮ್ಗೆ ಹೇಳ್ತೇವೆ, ಆದ್ರೆ ಒಂದೊಂದು ಶ್ಲೋಕದ ಅರ್ಥನ ಹೇಳಲಿಕ್ಕೆ ಕಷ್ಟ ಆಗ್ತದೆ ಆಯ್ತಾ? ಕಷ್ಟ ಆಗತ್ತೆ. ನೆಕ್ಸ್ಟ್ ಲೆವೆಲ್ ಕ್ಲಾಸಸ್ ನ ನೀವು ಅಟೆಂಡ್ ಮಾಡ್ಬೋದು ಪ್ರಭುಜಿ. ಅಲ್ಲಿ ನಾವ್ ಇನ್ನೂ ಅರ್ಥ ಮಾಡ್ಕೊಂತೇವೆ, ಇನ್ನೂ ಶ್ಲೋಕಗಳನ್ನ ತಿಳ್ಕೊಂತೇವೆ, ಅದ್ರ ಭಾವಾರ್ಥಗಳನ್ನ ಇನ್ನೂ ಆಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೇವೆ. ಇದು ಲೆವೆಲ್ 1 ಅಲ್ವಾ? ಪರಿಚಯ, ಫಸ್ಟ್ ಸ್ಟೆಪ್, ಮೊದಲನೇ ಹೆಜ್ಜೆ ಇದು ಆಯ್ತಾ? ಹಾಗಾಗಿ ಈ ಶ್ಲೋಕಗಳ ಅರ್ಥಕ್ಕ ಯಾವ ಬುಕ್ ರೆಫರ್ ಮಾಡಬಹುದು?
ಸಿಂಪಲ್ ಶ್ಲೋಕಗಳ ಅರ್ಥ ತಿಳ್ಕೊಳ್ಳಿಕ್ಕೆ ಯಾವ ಪುಸ್ತಕಗಳನ್ನು ಉಪಯೋಗಿಸಬಹುದು? ಶ್ರೀಲಾ ಪ್ರಭುಪಾದ್ ಅವರು ಬರ್ದಿರೋ ಭಗವದ್ಗೀತೆನೆ ನಿಮ್ ಸಾಫ್ಟ್ ಕಾಪಿನ ನಾವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೇವೆ. ನಿಮ್ಗೆ ಹಾರ್ಡ್ ಕಾಪಿ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇಸ್ಕಾನ್ ವೆಬ್ಸೈಟ್ ಲಿಂಕ್ ಇಂದಾನು ಸಿಗುತ್ತೆ ನಿಮ್ಗೆ. ಇಲ್ಲಾಂದ್ರೆ ನೀವು ಯಾವುದೇ ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರು ಸಹ ಭಗವದ್ಗೀತೆ ಪುಸ್ತಕಗಳನ್ನ ತಗೋಬಹುದು ಅಲ್ಲಿ. ಆಯ್ತಾ ಪ್ರಭುಜಿ? ಭಗವದ್ಗೀತೆ ತಗೊಳ್ಳಿ ಒಂದು ಪುಸ್ತಕನ. ಓಕೆ. ಸರಿ ಪ್ರಭುಜಿ. ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ ಹರೇ ಕೃಷ್ಣ. हरे कृष्णा। क्या मैंने बोल रही हूँ? काम देखिए कौन थे? अश्विनी। ओके अश्विनी माताजी ಹೇಳಿ. हरे कृष्ण माताजी। हरे कृष्ण। हरे कृष्ण माताजी। हरे कृष्ण ಹೇಳಿ. हरे कृष्ण। ಅಶ್ವಿನಿ ಓಕೆ, ನಾನು ಅಶ್ವಿನಿ ಮಾತಾಜಿ ಅಂತಿರೋದು ನನಗೆ ಕೇಳಿಸ್ತಾ ಇದೆ. ಸರಿ, ಮತ್ತೆ ಸಂತೋಷ, ತುಂಬಾ ಸಂತೋಷ. ನಿರ್ಮಲಾ ಮಾತಾಜಿ, ಅಶ್ವಿನಿ ಗೌಲೆ ಮಾತಾಜಿ, ದೀಪಾ ಮಾತಾಜಿ, ಬಿಂದು ಮಾತಾಜಿ, ಹರೇ ಕೃಷ್ಣ, ಆನಂದ್ ಪ್ರಭುಜಿ, ರಾಜಶ್ರೀ ಮಾತಾಜಿ, ಸಂಧ್ಯಾ ಮಾತಾಜಿ, ಲಕ್ಷ್ಮೀ ಮಾತಾಜಿ, ಜ್ಯೋತಿ ಮಾತಾಜಿ. ಹಿಂದೂ ಧರ್ಮ ಅಂತ ಇಲ್ಲ, ನಮ್ದು ಸನಾತನ ಧರ್ಮ. ಅದನ್ನ ಹೋಗ್ತಾ ಹೋಗ್ತಾ ನಾವಿನ್ನು ಆಳವಾಗಿ ತಿಳ್ಕೊಳ್ಳೋಣ. ರೆಡ್ಡಿ ಪ್ರಭುಜಿ, ರಾಗಿಣಿ ಮಾತಾಜಿ, ಸತೀಶ ಪ್ರಭುಜಿ, ಮುದ್ದಲ್ಲಪ್ಪ ಪ್ರಭುಜಿ, ಶಿವರಾಜ್ ಪ್ರಭುಜಿ, ಕಾವ್ಯ ಮಾತಾಜಿ, ನೀಲಕಂಠ ಪ್ರಭುಜಿ, ಎಲ್ಲರಿಗೂ ಸಹ ಧನ್ಯವಾದಗಳು. ಸೊ ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಅನ್ಕೊಂತೇನೆ. ಎಲ್ಲರಿಗೂ ಉತ್ತರ ಕೊಟ್ಟಿದ್ದಾನೆ ಅನ್ಕೊಂತೇನೆ. ಮತ್ತೆ ನಾಳೆ ಮೊದಲನೇ ಅಧ್ಯಾಯನ ಶುರು ಮಾಡೋಣ. ಮೊದಲನೇ ಅಧ್ಯಾಯದ ತುಂಬಾ ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳ ಬಗ್ಗೆ ಒಂದೊಂದನ್ನು ತಿಳ್ಕೊಂಡು ಭಗವಂತ ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ನಾಳೆ ತಿಳ್ಕೊಳ್ಳೋಣ. ಯಾರು ಸಹ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಕ್ಲಾಸಿಗೆ ಒಂದು 10 ನಿಮಿಷ ಮುಂಚೆ ಬನ್ನಿ. ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡೋಣ. ನಮ್ಮ ಮನಸ್ಸನ್ನ ಭಗವದ್ಗೀತೆ ತಿಳ್ಕೊಳ್ಳಕ್ಕೆ ಸಿದ್ಧ ಮಾಡ್ಕೊಳ್ಳೋಣ. ಅಶಾಂತವಾದಾಗ ಮನ್ಸು ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾರೋ ಅದನ್ನ ತಿಳ್ಕೊಳ್ಳಕ್ಕೆ ನಮ್ಗೆ ಇನ್ನೂ ಉಪಯೋಗ ಆಗುತ್ತೆ, ಸುಲಭ ಆಗತ್ತೆ. ಸೊ ಹಾಗಾಗಿ ಒಂದು 10 ನಿಮಿಷ ಬೇಗ ಬನ್ನಿ ಕ್ಲಾಸಿಗೆ. ನಾಳೆ ಒಂದು 6:50, 6:45 ಈಗ ಬನ್ನಿ. ಕರೆಕ್ಟಾಗಿ 7 ಗಂಟೆಗೆ ಕ್ಲಾಸ್ ಶುರು ಆಗುತ್ತೆ. 7 ರಿಂದ 8 ಅಧ್ಯಾಯನ ನಿಮ್ ಜೊತೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದಾದ್ಮೇಲೆ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟು ನಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೂಭಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಸಾರಿ, ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ರೆಕಾರ್ಡಿಂಗ್ ಹೇಗೆ ಮಾತಾಜಿ ಅವ್ರು ಕಳ್ಸೋದು? ಮಾತಾಜಿ, ಇದು ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತೇನೆ ಇದನ್ನ, ರೆಕಾರ್ಡಿಂಗ್ ನ. ಆಯ್ತಾ? ನಾನು ಇವತ್ತು ಲಿಂಕ್ ಹೊಸದಲ್ಲ, ಹಾಗಾಗಿ ನಂಗೆ ಯೂಟ್ಯೂಬ್ ಲೈವ್ ಹೋಗ್ಲಿಕ್ಕೆ ಗೊತ್ತಾಗ್ಲಿಲ್ಲ. ನಾನು ಇದನ್ನ ಅಪ್ಲೋಡ್ ಮಾಡ್ತೇನೆ ಮಾತಾಜಿ ಯೂಟ್ಯೂಬ್ ಅಲ್ಲಿ ನಂತರ ಸ್ವಲ್ಪ ಆದ್ಮೇಲೆ. ಮತ್ತೆ ಲಿಂಕ್ ನಿಮ್ಗೆ ಕಳಿಸ್ಕೊಡ್ತೇನೆ. ಆಯ್ತಾ? ಸರಿ ಮಾತಾಜಿ. ಮಾತಾಜಿ, ನಂಬರ್ ನಿಮ್ಮ ಹತ್ರ ಇದೆಯಾ ಮಾತಾಜಿ? ಸಾರಿ ಮಾತಾಜಿ, ಮತ್ತೆ ಹೇಳಿ. ನಿಮ್ ನಂಬರ? ಇಲ್ಲ ಮಾತಾಜಿ. ಹೇಗ್ ಕಳಿಸ್ತೀರಾ ಮಾತಾಜಿ? ನಾನು ಶ್ರೀಧರ್ ಪ್ರಭು ಕಳ್ಸ್ಕೊಡ್ತೇನೆ ಮಾತಾಜಿ. ನಾನು ಮೆಸೇಜ್ ಮಾಡ್ತೇನೆ. ಐ ವಿಲ್ ಕಾಂಟ್ಯಾಕ್ಟ್ ಯು ಮಾತಾಜಿ. ಮತ್ತೆ ಗ್ರೂಪ್ ಅಲ್ಲಿ ಇವ್ರು ಯಾರೋ ಒಬ್ರು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತ ನೋಡಿ ಮಾತಾಜಿ. ಅಶ್ವಿನಿ ಗೋವ್ಲೆ ಮಾತಾಜಿ, ಅವ್ರಿಗೆ ಸ್ವಲ್ಪ ನೋಡಿ ಗ್ರೂಪ್ ಮಾಡೋದು. ಮತ್ತೆ ಗ್ರೂಪ್ ಅಲ್ಲಿ ಅವ್ರದ್ದು ಭಗವದ್ಗೀತೆ ಹಾರ್ಡ್ ಕಾಪಿನ ಮತ್ತೊಮ್ಮೆ ಕಳಿಸ್ಕೊಡಿ, ಯಾರ್ಯಾರು ರೀಸೆಂಟ್ ಆಗಿ ಜಾಯ್ನ್ ಆದವ್ರಿಗೆ ಮಾತಾಜಿ. ಮತ್ತೆ ನೆಸೆಸರಿ ಲಿಂಕ್ಸ್ ಎಲ್ಲ ಕಳಿಸ್ಕೊಟ್ಬಿಡಿ. ಆಯ್ತಾ? ಸರಿ ಮಾತಾಜಿ. ತುಂಬಾ ಸಂತೋಷ ಮಾತಾಜಿ. ತುಂಬಾ ಥ್ಯಾಂಕ್ಸ್ ಕ್ಲಾಸ್ ಬಂದಿದ್ದಕ್ಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಫಸ್ಟ್ ಟೈಮ್ ಮಾತಾಜಿ, ಅದಕ್ಕೆ ಕೇಳ್ತಾ ಇದೆ ಡೀಟೇಲ್ಸ್ ಹೇಗೆ ಅಂತ. ಸರಿ ಮಾತಾಜಿ, ನಾನು ನಿಮ್ಗೆ ಮೆಸೇಜ್ ಮಾಡಿ ಹೇಳ್ತೇನೆ ಮಾತಾಜಿ, ಡಿಸ್ಕಸ್ ಮಾಡ್ತೇನೆ. ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಎಲ್ಲರಿಗೂ ಕ್ಲಾಸ್ನ ಎಂಡ್ ಮಾಡ್ತಾ ಇದ್ದಾನೆ. ಮತ್ತೆ ಎಲ್ಲರೂ ನಾಳೆ ಸಿಗೋಣ. ಹರೇ ಕೃಷ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು.